ಕಿಲಾಡಿ ಪುಟಾಣಿಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ನಮಸ್ತೆ ವೀಕ್ಷಕರೇ, ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ 8 ಗಂಟೆಗೆ. ಆ್ಯಂಡ್ ಮಕ್ಕಳಂತೂ ರೆಡಿ ಇದ್ದಾರೆ ನನ್ನ ಜೊತೆ ಮಾತಾಡಿಕೆ. ಆ್ಯಂಡ್ ಇವ್ರ ಹೆಸರು, ನಿಮ್ಮ ಹೆಸರು? ಓಜಸ್ವಿನಿ. ನಿಮ್ಮ ಹೆಸರು ರೋಸಾಲಿಯಾ? ಲಿಯೋನಾ. ಓಕೆ, ನಿಮ್ಮ ಹೆಸರು? ಪ್ರಕೃತಿ. ಓಕೆ, ನೀವೆಲ್ಲ ರೆಡಿ ಅಲ್ಲ ನನ್ನ ಜೊತೆ ಮಾತಾಡಲಿಕ್ಕೆ? ಓಕೆ, ನೀವು ಕೂಡ ರೆಡಿ ಇದ್ದೀರಾ? ಓಕೆ ದೆನ್. ನಿಮ್ಮ ಹೆಸರು? ಓಜಸ್ವಿನಿ. ಓಕೆ, ಓಜಸ್ವಿನಿ ಎಷ್ಟನೇ ಕ್ಲಾಸ್ ನೀವು? ಥರ್ಡ್ ಬಿ ಅಮ್ಮ. ಥರ್ಡ್ ಬಿ ಕಾಲೇಜಾ? ಮತ್ತೆ ಸ್ಕೂಲಾ? ಎಷ್ಟನೇ ಕ್ಲಾಸ್ ನೀವು? ಥರ್ಡ್ ಸ್ಟ್ಯಾಂಡರ್ಡಾ? ಓಕೆ, ಯಾವ ಸ್ಕೂಲ್ ನೀವು? ಮೌಂಟ್ ರೋಸರಿಯಾ? ಓಕೆ, ಸೊ ಮೌಂಟ್ ರೋಸರಿ ಸ್ಕೂಲ್ ಹೇಗೆ ಗಮ್ಮತ್ ಆಗ್ತದೆ ಅಲ್ಲಿ? ಹೌದಾ? ನೀವು ಸ್ವಲ್ಪ ಮಾತಾಡೋದೆಲ್ಲ ಜಾಸ್ತಿ ಅಂತ ಶಾಲೆಯಲ್ಲಿ ಅಲ್ಲ ಇಲ್ಲಿ ಸ್ವಲ್ಪ ಸೈಲೆಂಟ್ ಅಂತಲ್ಲ? ಓಕೆ, ಯಾರು ನಿಮ್ಮ ಕ್ಲೋಸ್ ಫ್ರೆಂಡು? ಲಿಯೋನಾ. ಯಾರೋ ಲಿಯೋನಾ? ಓ, ನೀವು ಕ್ಲಾಸ್ಮೇಟ್ಸಾ? ಓಕೆ, ಲಿಯೋನಾ ನೀವು ಎಷ್ಟನೇ ಕ್ಲಾಸು? ಥರ್ಡ್ ಸ್ಟ್ಯಾಂಡರ್ಡಾ? ಲಿಯೋನಾ. ಓಕೆ, ನಿಮ್ಮ ಮನೇಲಿ ಹೇಗೆ ಕರೀತಾರೆ ನಿಮ್ಮನ್ನ? ಲಿಯೋ ಹಾಗೆ ಕರೀತಾರಾ? ಲಿಯೋನಾ. ಓಕೆ, ಸೊ ಯಾರು ಅಮ್ಮ ಬಂದಿದ್ದಾರಾ? ಯಾರು ಬಂದಿದ್ದಾರೆ? ಅಮ್ಮ, ತಂಗಿ, ಅಜ್ಜಿ. ಅಲ್ಲಿ ಎರಡು ತಂಗಿ ಇದ್ದಾರೆ ಮರ. ಯಾರದು? ಎರಡು ತಂಗಿಯಾ? ಹೌದಾ? ಹೆಸರೆಂತ ಅವ್ರದ್ದು? ಯಬಾ, ಲಿಯೋನಾ, ರಿಯಾನಾ, ಡಿಯೋನಾ. ಓಕೆ, ಅಲ್ಲಿ ಕನ್ಫ್ಯೂಸ್ ಆಗುದಿಲ್ಲ ಅಮ್ಮನಿಗೆ ಕರೆಯುವಾಗ? ಇಲ್ವಾ? ಓಕೆ, ಅಲ್ಲಿ ಡಿಯೋನಾ ಕರೆಯುವಾಗ ನೀವು ಹೋಗುದು ಹಾಗೆ ಆ ಥರ ಏನೋ ಆಗ್ಲಿಲ್ಲಲ್ಲ? ಓಕೆ, ನಿಮ್ಮ ಹೆಸರೇನು? ಪ್ರಕೃತಿ. ಓಕೆ, ಪ್ರಕೃತಿ ಎಷ್ಟನೇ ಸ್ಟ್ಯಾಂಡರ್ಡ್ ನೀವು? ಥರ್ಡ್. ಇಂಚ ಮಲ್ತಾರ ಮಾರೇರು? ಓಕೆ, ಸೊ ಸ್ಕೂಲ್ ಇರು? ಮೌಂಟ್ ರೋಸರಿ. ಓಕೆ, ಸೊ ಇರು ಮೊನ್ನೆ ಎಕ್ಸಾಮ್ ಮಾಡಿ ಫೇಲ್ ಆಗ್ತಾರದೆ ಒಂದು ಸಬ್ಜೆಕ್ಟ್ ಇಡು? ಮ್ಯಾಥ್ಸ್ ಅಂಜಿ? ಓಕೆ, ಮ್ಯಾಥ್ಸ್ ಪೂರ ಈಸಿ ಆಪ್ನಿರಿಗೆ. ಓಕೆ, ಯಾವ ಸಬ್ಜೆಕ್ಟ್ ತುಂಬ ಕಷ್ಟ ಆಗ್ತದೆ ನಿಮಗೆ? EVS. ಅದ್ರಲ್ಲಿ ಫೇಲ್ ಅಲ್ಲ? ಕರೆಕ್ಟ್. ಅದ್ರಲ್ಲಿ ಫೇಲಾ? ಇಲ್ಲ, ಫೇಲ್ ಆದರೆ ನಾವು ಫುಲ್ ಪಾಸ್. ನಮ್ದೆಲ್ಲ ಮಾರ್ಕ್ಸ್ ಎಷ್ಟು ಗೊತ್ತುಂಟಾ? ನಮ್ದು ಭಯಂಕರ ಮಾರ್ಕ್ಸ್. ಮತ್ತೆ ಟೀಚರ್ ಮತ್ತೆ ನಮ್ಮನ್ನು ಹೊರಗೆ ಹಾಕಿದ್ದು ಗೊತ್ತುಂಟಾ? ಓಕೆ, ಏನು ಇವತ್ತು ಬೆಳಿಗ್ಗೆ ತಿಂಡಿ ಅಂತ? ದೋಸಾ. ಓಕೆ, ಎಷ್ಟು ದೊಡ್ಡ ದೋಸೆಗೆ ಎಂತ ಚಟ್ನಿ ಇತ್ತಾ? ಮತ್ತೆ ಎಂತ ಇತ್ತದು? ಸಾಂಬಾರಾ? ಸಾಂಬಾರು ಬನ್ಲಿ. ಸಾಂಬಾರು ಏನಲ್ಲ ಒಂಜೇ ಸಾಂಬಾರು ಮಲ್ತು ಕೊಡ್ತೇವೆ ಮರ. ಅವು ಚಿಂಡ್ರಲ್ಲ ಆಯ್ಜಾತೀರಿ ಈಗ ಬಗತ್ ಹಾಕಿ ನೀರಿ ಏರ್ ಬೈದೇರಿ? ಅಮ್ಮ ಮಾತ್ರ? ಅಮ್ಮ ಬಗತ್ ಅಮ್ಮೆ. ತಮ್ಮೆನ ಬದಲದೆ ತಮ್ಮೆನ ಕುಶಾಲಿ ಅವ್ರು ಫುಲ್ ಕುಶಾಲ್ ಟೈಪ್ನ ಅಂದದೆ ಗಮ್ಮತ್ ರೂಪ್ನಾರು ಇರಗೆ ಡಿಸ್ಟರ್ಬ್ ಮಲ್ಪಾರ ಅಂದತೆ ಅಂತೆ ಇಲ್ಲಾಡು ಈ ರೇಂಜ್ ಆರು ಬಂಡಿ ಇರಗೆ ಇಷ್ಟನಾ? ಕುಶಾಲ್ ಬಂಡ ಇಷ್ಟನಾ? ತೇಂಚ ಇಷ್ಟ? ಹೆಜ್ಜಿ ಕೂಲಿ ಇರ್ದೆ ಇದ್ದೀನಿ ವೈಟ್ ಸುತ್ತೇಡಿ ವೈಟ್ ಗೆತ್ತೀನಿ ಮಲ್ಲೆ ಕೈಟ್ ಅವಲಿ ಮಾರ್ರೆ. ನಿಮ್ದು ಅಲ್ಲಿ ಯಾರು ತೆಗ್ದದ್ದು? ಹೇಗೆ ತೆಗ್ದದ್ದು ನೀವು? ಕೈಯಲ್ಲ? ಹೇಗೆ ಹೀಗೆ ಮಾಡಿ ತೆಗ್ದದ? ಮತ್ತೆ ಇಲ್ಲಿ ಎಂತ ಮಾಡಿದ್ರಿ ಮತ್ತೆ? ಹಲ್ಲು ಬಿಸಾಡಿದ್ರಾ? ನಾವೆಲ್ಲ ಮ್ಯೂಸಿಯಮ್ಗೆ ಕೊಟ್ಟಿದ್ದೆ. ನಮ್ದೆಲ್ಲ ಹಲ್ಲು ಮ್ಯೂಸಿಯಮ್ ಅಲ್ಲಿ ಖುಷಿ ದೊಡ್ಡ ಹಲ್ಲು. ಹೌದು. ಓಕೆ, ಎಲ್ಲ ಕೂಲಿಯರ್ಗೆ ಇದ್ದೀನಿ. ಅಮ್ಮನಾ? ವೈಟ್ಗೆ ಎತ್ತೀನಿ ಕೈಟಾ? ಓಕೆ, ಸೊ ಕೆಲವರು ಬಲ್ಲು ಬಾರ್ದು ಬರ ಕೆಪ್ಪೇರು ಈ ಗೋಯಿಪ್ನಂಚಿನ ಬಲ್ಲನು ಅದೇ ಅಂದು. ಓಕೆ, ಸೊ ಇರಿಗೆ ಮೇಕಪ್ ಯಾರು ಮಾಡ್ತೀನಿ ಬಲ್ಲೆ? ಅಕ್ಕ. ಓಲೆ ಅಕ್ಕ? ಅಕ್ಕನ ಬದರ್ದ ಅದೇ ಪ್ರಣತಿಯಾ? ಆ ರೀತಿ ದಾದ ಬಂಡಿರಿ ಮೇಕಪ್ ಪೂರ ಮಲ್ಪಲಾಗ ಎಡ್ಡೆ ತೋಜುಡು ಕುಜಲ್ ಪೂರ ಬರ್ಚಿ ಒಂದು ಪೂರ ಇರಾರಿಗೆ ಮೇಕಪ್ ಮಲ್ಪುಜಾರ ಮೇಕಪ್ ಹೆಜ್ಜಿ. ಓಕೆ, ಸೊ ಇಲ್ಲಡೆ ಏರ್ ಅಮ್ಮ ಜೋರ ಪಪ್ಪ ಜೋರ ಏರ್ ಬನ್ನಿ ಫಸ್ಟ್ ಬೇಗ ನೋಡಿರು ಪಣ್ಣು ಈರ್ ಜೋರ ಈರ್ ಪಾಪ ಯಾಕೆ ಏನು ಬಕ್ಕ ಅಮ್ಮಡ ಅವಂದಾ? ಓಕೆ, ಇನಿ ಅಮ್ಮ ಕಾಂಡು ದಾದ ತಿನ್ನಿ ಅಂತೀರಿ ಬನ್ನೆ ಇರೆಲ್ಲ ದೋಸೆ ಮೇರೆಲ್ಲ ದೋಸೆ ಕಾಯ್ತಲ್ಲ ಇಲ್ಲಿ ಕಾಯ್ತಲೆ ಬಕ್ಕ ದೋಸೆ ದಾದ ಇತ್ತು ಮಲ್ಲೆ ದೋಸೆ ಚಟ್ನಿಯಾ? ಓಕೆ, ಇಲ್ಲಡಿ ಇರು ಮಮ್ಮಿಗೆ ಹೆಲ್ಪ್ ಮಲ್ಪುಜಾರಿಕತೆ ಅಮ್ಮಗೆ ದಾಲ ಹೆಲ್ಪ್ ಮಲ್ಪುಜಾರಿಗೆ ಇರು
ಭಾಜನ ಪೂಜಾರಿಗೆ ನೆಲ ಪೂಜಾರಿಗೆ ಬರೋಂದಿತ್ತೀರಮ್ಮ ಒಂಜಿ 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 ಕಜವಲಾಡ್ ಪೂಜಲಾಲ್ ಈರಾನಲ್ಲ ಮಲ್ಲೆ ಮಾರ ಎಂಕ ಬಂದಿರ ಅಂಕೇನು ನೀರಡ ಅಂದ ಭಾಜನ ಪೂಜಾರ ನೆಲ ಪೂಜಾರ ಮಗ ಇಂಚಿನೀರು ಒಂಜಿ ಕೆಲಸ ನಾಲ್ ಪೂಜಾರಿ ಇರಿ ಚೂರೇ ಚೂರು ಕೆಲಸ ಒಂಜಿ ಅಮ್ಮಗೆ ಹೆಲ್ಪ್ ಮಾಡಿ ಪೂಜಾರಿ ಇರಿ ಅಕ್ಕ ಮಲ್ಪೇರ ಕೆಲಸ ದಾದ ಕೆಲಸ ಮಲ್ಪೇರ ಅಕ್ಕ ಪುರ ನೆಲ ಉಜ್ಜುನು ಓಹೋ ನೆಲ ಉಜ್ಜುನೇ ಓಕೆ ನೆಲ ಉಜ್ಜುನು ಬೊಕ ಅರ್ಪುರು ಒಂದು ಚಾತ ಬೊಕ ಬೊಕ ಅದೇನಾ ಬೊಕ ಟಿವಿ ದರ್ಪುನು ಅಪ್ರದಾಲಜಿ ಎರೆಗಿತ್ತೆ ಜಾಸ್ತಿ ಗರ್ವ ಅರ್ಪಿನಿ ಇರೇಗ ಇರ್ನ ಅಕ್ಕಗ ಈ ಪನೋಡು ಫಸ್ಟ್ ಕರೆಕ್ಟ್ ಪನೋಡು ಇರು ಇರೇಗ ಗರ್ವ ಬರ್ಪಿನ ಅರೆ ಗರ್ವ ಬರ್ಪಿನ ಬೇಗ ಪನೋಡು ದೇ ಗರ್ವ ಬರ್ಪಿನಿ ಅಕ್ಕ ಗರ್ವ ಬತ್ತನ ದಾದ ಮಲ್ಪೇರಿ ಇಲ್ಲಾಡು ಮೊಬೈಲ್ ದರ್ತಿರ್ತೀರ ಮನಣಿ ಬಗ್ಗದ ದರ್ತೀನಿ ಮನಣಿ ಮನ ದಾದ ದರ್ತೇರಿ ಇರ್ನ ಮಂಡ್ಯನ ದರ್ತೀನಿ ಆತದೆ ಹಾ ಓಕೆ ದಾದ ಅರ್ಧ ಬೆಚ್ಚಾಣಗ ದಾದ ಮಲ್ಪೇರಿ ಅಕ್ಕ ದಾದ ಮಲ್ಪಿಜಾರ ಕಲ್ಕುಜಾರ ಇರೆಗೆ ಬೆಚ್ಚಾಣ ದಾದ ಮಲ್ಪಾರು ಇರೆಗೆ ಬೆಚ್ಚಾಣ ದಾರೇಜಾ ಫುಲ್ ಸೈಲೆಂಟ್ ಅವಲಿ ಮಾರ ನಿಮಗೆ ಬೆಚ್ಚಾಗೋದಿಲ್ವಾ ಯಾರು ಇದರಲ್ಲಿ ಬಾರಿ ಜೋರು ನಿಮ್ಮ ಅಕ್ಕ ಯಾರದು ಒಂದು ಯಾರು ರಿಯೋನಾ ಮತ್ತೆ ಅವರು ಅವಳು ರಿಯೋನ ಇದು ಡಿಯೋನಾ ಇದು ಡಿಯೋನಾ ಇದು ರಿಯೋನಾ ಇದು ರಿಯೋನಾ ಅದು ಡಿಯೋನಾ ರಿಯೋನಾ ಇದು 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 ಯಾವುದು ಅದು ಲಿಯೋನಾ ಓಕೆ 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 ಲಿಯೋನಾ ಇದರಲ್ಲಿ ಈಗ ಯಾರು ಪಾಪ ಇದ್ದಾರೆ ಅದಲ್ಲಿ ಡಿಯೋನವ ಲಿಯೋನವ ಪಾಪ ಇಲ್ವಾ ಯಾರು ನೀವೇ ಜೋರು ಅಂತಲ್ಲ ಇಲ್ಲ ಓಕೆ ಇವತ್ತೇನು ಬೆಳಿಗ್ಗೆ ಏನು ತಿಂಡಿ ಮಾಡಿದಾರಮ್ಮ ಯಬ್ಬ ಎಲ್ಲ ದೋಸೆ ಮಾರ್ರೆ ಎಲ್ರು ದೋಸೆ ಮಾಡುದು ಇಲ್ಲಿ ದೋಸೆಗೆ ಎಂತ ಇತ್ತು ನಿಮ್ಗೆ ಚಟ್ನಿಯಾ ಸಾಂಬಾರ್ ಹಿರೇ ಸಾಂಬಾರ್ ಇಷ್ಟ ಜಾದೆ ಓಕೆ ಸಾಂಬಾರು ಚೂರು ಇಷ್ಟ ಓಕೆ ಸೊ ಅಲ್ಲಿ ಈಗ ಮನೆಯಲ್ಲಿ ಅವರಿಗೆ ಓದ್ಲಿಕ್ಕೆಲ್ಲ ಹೆಲ್ಪ್ ಮಾಡ್ತೀರಾ ಎಂತ ಓದಿಸ್ತೀರಿ ನೀವು ಎಂತ ಈಗ ಬೆಳಿಗ್ಗೆ ಅಲ್ಲ ಇವತ್ತು ನಿನ್ನೆ ಸಂಜೆ ಏನೋ ಒಂದು ಡೌಟ್ ಕೇಳಿದ್ರಿ ನಿಮ್ಗೆ ಇದು ಎಂತ ಅಕ್ಕ ಅಂತ ತೂ ವಾಸ್ ಅಂತ ಹೇಳಿದ್ರಿ ನೀವು ಇಲ್ವಾ ನೀವು ಕೊಂಕಣಿ ಮಾತಾಡೋದಲ್ಲ ಮನೆಯಲ್ಲಿ ಕಾಲೆ 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 ಒಟ್ಟಾರೆ ಕೊಂಕಣಿ ಮಾತಾಡೋದು ನೀವು ಈಗ ನಂಗೆ ಕೊಂಕಣಿ ಮಾತಾಡ್ಬೇಕಾಯ್ತಾ ಹಾ ಕೊಂಕಣಿ ಮಾತಾಡ್ತೀರಾ ನಂಗೆ ಪ್ಲೀಸ್ ಪ್ಲೀಸ್ ಉಲಾಯ್ತಾ ಕೊಂಕಣಿ ಉಲಾಯ್ತಾ ಫುಲ್ ಫ್ಲೂಯೆಂಟ್ ಕೊಂಕಣಿ ಉಲಾಯ್ತಾ ಹಾ ನಂದು ಕೊಂಕಣಿ ಅಡ್ರೆಸ್ ಉಂಟು ಸೂಪರ್ ಉಂಟು ಇರೇ ಗೊತ್ತು ಕೊಂಕಣಿ ಇರೇ ಗೊತ್ತುಜಾ ಗೊತ್ತುಂಡಾ ಗೊತ್ತುಜಿ ಗೊತ್ತುಂಡು ಬನ್ನಿ ಗೊತ್ತುಂಡು ಇಜ್ಜಿ ಕನ್ನಡ ಗೊತ್ತುಂಡೆ ಹಿಂದಿ ಗೊತ್ತುಂಡೆ ಹಿಂದಿ ಗೊತ್ತುಂಡೆ ಇರಗೆ ಯಾರಿಗೆ ಹಿಂದಿ ಗೊತ್ತುಂಡು ಇದರಲ್ಲಿ ನಿಮ್ಗೆ ಗೊತ್ತುಂಡ ಹೆಂಗೆ ಗೊತ್ತುಂಡು ಹಿಂದಿ ಮಾತ್ರ ಪಾತ್ರಜಿ ಪಾತ್ರಜಿ ಬಟ್ ನಿಕಲ್ನ ಹಿಂದಿ ಮದಪೂಪ್ನ ಏಕ್ ಬನ್ಯಾನ ಓಕೆ ಸೊ ಇರಗೀತ ಇಲ್ಲಡ್ ಜಾಸ್ತಿ ಆದ ಬಾಜಂಪುರ ದೆಕ್ಕರಪುರ ಕೊರ್ಪೆರೆ ಅಂಚೆ ಎತ್ತಿನ ಬಲ್ಲೆ ಪಕ್ಕ ಕೇನ್ವಾನ ಏಕ್ ಬನ್ಯಾನ ಅಂಚೆಪುರ ಕೊರ್ರೆ ಬಲ್ಲಿ ಬಾಜಂಪುರ ಇತ್ತ ಪಾಪ ಇದು ಕಲ್ಪನತೆ ಅಂಚ ಇರ್ದ ಓದುವಾರ ಐತೆ ಇಲ್ಲಾಡ್ ಬರೋ ಓದುವಾರ ಬಕ್ಕ ಇಲ್ಲಾಡ್ ಬರೋ ಕಂಪ್ಲೇಂಟ್ ಮಾಡ್ತಾರೆ ಇರು ಓದು ಜಾರಿಗೆ ಖಾಲಿ ಟಿವಿ ದೂಪಿನಿ ಮೊಬೈಲ್ ದೂಪಿನಿ ಆತೆಗೆ ಮಮ್ಮಿ ಮಂಡಿ ರಂದ ಇಜ್ಜ ಓಕೆ ಇಜ್ಜಿ 100% ಇಜ್ಜ ಓಕೆ ಸೊ ಇರುತ್ತೆ ಹೋಮ್ವರ್ಕ್ ಪೂರ ಮಲ್ಪೋರ ಹೋಮ್ವರ್ಕ್ ಪೂರ ಮಲ್ಪೋರ ಓಕೆ ಮೇರೆ ಪಾತ್ರೆನ ಕಮ್ಮಿ ಇಲ್ಲಾಡಿ ಇಜ್ಜಿ ಜಾಸ್ತಿ ಅಮ್ಮ ಜಾಸ್ತಿ ಬರೋದಿಲ್ಲ ನೀರು ಚೂರು ಈ ಚೂರನ ಪಾತ್ರೆ ಪ್ಲೀಸ್ ಒಂದು ಕೆಬಿತ್ತು ಪುರಿ ಏರ್ ಮಾಡ್ತೀನಿ ಅಮ್ಮನ ಒಂದು ಕೆಬಿತ್ತು ಭಯಂಕರ ಉಂಟು ಮಾರ್ರೆ ಒಂದು ಹೇರ್ ಸ್ಟೈಲ್ ಪುರಿ ಏರ್ ಮಾಡ್ತೀನಿ ಅಮ್ಮ ಓಕೆ ಒಂದು ಚೈನ್ ಪುರ ಬಾಡ್ತೀನಿ ಅಮ್ಮ ಬಕ್ ಒಂದು ಕಣ್ಣಿಗೆ ಮೈ ಪುರ ಬಾಡ್ತೀನಿ ಕಣ್ಣಿಗೆ ಮೈಯೇ ಬಾಡ್ತಿದ್ದೀರಿ ಮಾರೆ ಅವಳ ಅಮ್ಮ ಅಮ್ಮ ಅಂಡಿರಿ ಕಣ್ಣು ಮೈ ಬಾರ್ದಾರ ಬಕ್ ಇರ ಅಮ್ಮ ಇಂಚ ಬಂಡರು ಹಾ ಓಕೆ ಸೊ ಇರ್ನ ತೆಲಿಕೆ ಬಕ್ ಅಮ್ಮನ ತೆಲಿಕೆ ಸೇಮೆ ಇರ್ಕೇಂದರ ಗೊತ್ತುಜಿ ಓಕೆ ಇದು ಯಾರು ಮಾಡಿದ್ರಿ ಹೀಗೆ ನಿಮ್ದು ಎಲ್ಲ ಅಮ್ಮ ಒಂದು 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 ಇದು ಸ್ವಲ್ಪ ಚೇಂಜ್ ಅಕ್ಕತೆ ಬೇರೆಗೆ ಫುಲ್ ಮೇಕಪ್ ಮಾಡ್ತೀನಿ ಅದೇ ಒಂದೊಂಚೂರು ಕೆಂಪು ಅಂತ ಜಾಸ್ತಿ ಅನ್ನೋದು ಅದೇ ಅರೆಗೆ ಹೆಚ್ಚಿನ ಅಂಶ ಲೈಟ್ ಅಲ್ಲ ಏನಾರು ಬಂದ್ರೆ ಪ್ರಗತಿ ಪ್ರಣತಿ ಯಾರೊಂಚೂರು ಲೈಟ್ ಮಿಸ್ಟೇಕ್ ಮಾಡ್ತಾರ ಅಂದಲ್ಪ ಸ್ವಲ್ಪ ಒಂಚೂರು ಕೆಂಪು ಜಾಸ್ತಿ ಆಯ್ತು ಅದೇ ಓಕೆ ಓಕೆ ಓಜಸ್ವಿನಿ ಇರಿಗೆ ಪದ್ಯ ಪನ್ಪಿನ ಭಾರಿ ಇಷ್ಟ ಆಗತ್ತೆ ಇರು ಇಲ್ಲಾಡ್ ಪೂರ ಕಾಡಲ್ಲಿ ಹಾಕದು ಎಲ್ರಂಪುರ ದೀಪುಜಿರಿಗೆ ಇರ್ನ ಪದ್ಯಡೇ ಪೂರ ಲಕ್ಕುನ್ಗೆ ಅಂದ ಗ್ರೇಟ್ ಮಾರ ಅಂಚ ಓ ಪದ್ಯ ಅನ್ಪರಿತ್ತೆ ಇಂಕ ಏರೆ ನೀನು ಏರೆ ನೀನು
ಯಾರೇ ನೀನು ಓಕೆ 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 ಎಂಕ್ಲ ಡೌಟ್ ಅನ್ ಏರೇ ನೀನು ಅನ್ನಾಗ ಓಕೆ ಇದು ಏರ್ ಕಲ್ಪದಿ ನಾವು ಇರೇ ಪದ್ಯ ಅಕ್ಕ ಅಕ್ಕ ಕಲ್ಪದಿನ ಅಕ್ಕಗೆ ಇಷ್ಟ ನನ್ನ ಸಾಂಗ್ ಓಕೆ ಇದು ವೀಕ್ಷಕರಿಗೋಸ್ಕರ ಇದು ನೋಡು ಓಕೆ ರೆಡಿಯಾ ಅಂಚಣ್ಣ ರೆಡಿ 1 2 3 ಸ್ಟಾರ್ಟ್ ಯಾರೇ ನೀನು ರೋಜಾ ಹೂವೆ ಯಾರೇ ನೀನು ಮಲ್ಲಿಗೆ ಹೂವೆ ಹೂವಿನ ಚೆಲುವೆ ಚೆಲುವಿನ ಹೂವೆ ಯಾರೇ ನೀನು ರೋಜಾ ಹೂವೆ ಯಾರೇ ನೀನು ಮಲ್ಲಿಗೆ ಹೂವೆ ಹೂವಿನ ಚೆಲುವೆ ಚೆಲುವಿನ ಹೂವೆ ಖಾಲಿ ಊಟ ಎಲ್ಲೇರು ಮಾರೆ ಮೇರ್ರಿ ಒಂಜಿ ಮಲ್ಲಿಗೆ ಬತ್ತೀನಿ ಬೊಕ ಒಂಜಿ ಹೂ ರೋಜಾ ಹೂವೆ ಬತ್ತೀನಿ ಬೊಕ ದಾಸೋಲವೇ ಇಜ್ಜಿ ದಾಸೋಲವೇ ಇಜ್ಜಿ ಅವಮನ್ ಪರ ಕುಡವನ್ ಪರ ಇದು ಪದ್ಯ ಶೋಕಾಂಡಿ ಪದ್ಯ ಪದ್ಯ ಏ ರೀತಿ ಅಕ್ಕ ಕಲ್ಪನೆ ಓಕೆ ಮಸ್ತ್ ಖುಷಿ ಇದು ಹೆಂಗೆ ಕಲ್ಪವರ ಹೆಂಗೆ ಕಲ್ಪಲ್ಲಿ ಬಕ್ಕ ಕಲ್ಪಲ್ಲಿ ಅವೇ ನೀವೊಂದು ಸಾಂಗ್ ವಿತ್ ಸಾಂಗ್ हमगे कामयाब हम हैं हमगे कामयाब हम हैं हमगे ओके ओके रेडी 1 2 3 स्टार्ट हमगे कामयाब हमगे कामयाब हमगे कामयाब एक दिन ओहो मन में है विश्वास यस पूरा है विश्वास हम होंगे कामयाब एक दिन हम चलेंगे साथ साथ डाले हाथों में हाथ हम चलेंगे साथ साथ एक दिन हो मन में है विश्वास पूरा है विश्वास हम चलेंगे साथ साथ एक दिन ಸೂಪರ್ ಸೂಪರ್ ಕ್ಲಾಪ್ಸ್ ಕೊಡಿ ಅವರಿಗೆ ಓಕೆ ಆ್ಯಂಡ್ ಎಲ್ಲಿಗೆ ಹೋಗ್ಬೇಕು ಈಗ ನಿಮಗೆ ಚಲೆಗೆ ಸಾತ್ ಎಲ್ಲ ಹೇಳಿದ್ರಿ ಈಗ ಎಲ್ಲಿ ಹೋಗ್ಬೇಕು ಈಗ ಈ ಕೊಂಕಣಿ ಒಂದು ಪದ್ಯ ಹೇಳ್ಬೋದಾ ನನಗೆ ಕೊಂಕಣಿ ಒಂದು ಕೊಂಕಣಿ ಒಟ್ಟಾರೆ ಒಂದು ಕೊಂಕಣಿ ಹೇಳಿ ಮಾರ್ರೆ ಹೇಳುದಿಲ್ವ ಒಂದು ಕೊಂಕಣಿ ಮೊನ್ನೆ ಯಾವುದೋ ಒಂದು ಕ್ಯಾಂಪಿಗೆ ಹೋಗ್ಲಿಕ್ಕೆ ಇತ್ತು ಆವಾಗ ಒಂದು ಸಾಂಗ್ ಪ್ರಾಕ್ಟೀಸ್ ಮಾಡಿದ್ರಲ್ವ ನೀವು ಇಲ್ವಾ ಕ್ವಾಯರ್ ಎಲ್ಲ ಇಲ್ವಾ ನಿಮಗೆ ಇಲ್ವಾ ಇದೆಯಲ್ಲ ಒಂದು ಸಾಂಗ್ ಹೇಳಿ ಅಲ್ಲ ಬೇಡವಾ ಓಕೆ ನೀವು ಭಯಂಕರ ಸಿಂಗಿಂಗ್ ಎಲ್ಲ ಅಂತ ನಿಮ್ಮ ಚರ್ಚಲ್ಲೂ ಎಲ್ಲ ಇಲ್ವಾ ಓಕೆ ಹೀರೋ ಪದ್ಯ ಅನ್ಪರ್ರೆ ಬೆಳಗ್ಗೆ ಎದ್ದು ಏರ್ರಮೋನ ತುಯ್ನೀರು ಬೆಳಗ್ಗೆ ಎದ್ದ ಯಾರ ಮಗವ ಮತ್ತೆ ಕೂಡ ಓಕೆ ರೆಡಿ 1 2 3 ಸ್ಟಾರ್ಟ್ ಗಟ್ಟಿ ಚೂರು ರೆಡಿ 1 2 3 ಸ್ಟಾರ್ಟ್ ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ ಅಂದಾನೋ ಅದೃಷ್ಟನೋ ಮುಂದೆ ಕೂಂತಿದ್ದೆ ನಿನ್ನ ಮೇಲೆ ಕನಸು ಬ್ಲಾಕ್ ಅಂಡ್ ವೈಟ್ ನಿನ್ನ ಬಣ್ಣವಾಗಿದೆ ನಿನ್ನ ಬಂದು ನಿರ್ದೋಷದ ಬಂದ ಮೇಲೆ ಕವನ ನಿನಗೆ ಅವಮಾನ ನೋಡಿದೆ ಕನಸಲ್ಲೇ ಅಲಲಲಲೆ ಬಳಿ ಬಂದು ಅಲಲಲಲೆ ಮುದ್ದ ಹಾಡಿ ಅಲಲಲಲೋ ಕಸಿ ಕುಳಿತಲಲಾರೆ ಆತೀರಾ ನಿರ್ದೋಷದ ಬಂದ ದಯಬತ್ತಿ ನಿಂಗೆ ಗೊತ್ತಾಯ್ತು ಹೇಗೆ ನಿರ್ದೋಷ ಬಂದ ಬರ್ತೀನಿ ಅಲ್ಪ ನಿರ್ದೋಷ ಇಷ್ಟನೇ ಇದಕ್ಕೆ ಓಕೆ ಇದು ದೋಸೆ ಐಟಮ್ಸ್ ಒಬ್ಬರು ಇಷ್ಟ ಮಸಾಲೆ ದೋಸೆನ ನೀರು ದೋಸೆನ ಉತ್ತಪ್ಪನ ಬಕೋ ದೋಸೆ ಉಂಡು ಅವು ದೋಸೆ ಇಷ್ಟ ನೀರ್ ದೋಸೆ ಹೌದಾ ನೀರ್ ದೋಸೆ ಇಷ್ಟ ಐಕೊಂತ ಜಾಸ್ತಿ ಕೊಡಪನ ನೀರ್ ಪಾಡೋಲಿ ಅಂಚ ಏತ್ಲ ದೋಸೆ ಮಲ್ಪೊಲಿ ಐಗೋಸ್ಕರತೆ ಅಂಚ ಬಕ್ಕದಾಗ ಇಷ್ಟ ನೀರ್ ದೋಸೆ ಅಮ್ಮ ಮಲ್ಪೊಲಿ ತಿಂಡಿ ಇಷ್ಟ ನೀರಿಗೆ ಮಸ್ತ್ ಚಕ್ಕೆ ನೀರ್ ದೋಸೆ ಮಾತ್ರ ಹೌದಾ ನೀರ್ ದೋಸೆನೆ ಮಾತ್ರ ಬೇದದೆಲ್ಲ ಮಲ್ಪಿಸಿರ ತಿಂಡಿ ಕಾಣೆ ನೀರ್ ದೋಸೆನೇ ಡೈಲಿ ಸತ್ಯ ದಾದ ನೀವು ಮಲ್ಪರಿ ಕಾಣೆ ಇನ್ನೀ ದಾದ ಮಲ್ತೀರಿ ಕಾಣೆ ನೀರ್ ದೋಸೆ ಮಾತ್ರನಾ ಹೌದಾ ನೀರು ದೋಸೆ ಮಾತ್ರ ಚೀಪ್ ಡಾಪುನು ಅಂತ ಇಜ್ಜದೆ ಓಕೆ ಏರ್ ಜೋರ ಅಮ್ಮ ಜೋರ ಪಪ್ಪ ಜೋರ ಸತ್ಯವ ನೋಡು ಪಪ್ಪ ಪಾಪನಾ ಅಮ್ಮಲ ಪಾಪನಾ ಓಕೆ ಓಕೆ ಗ್ರೇಟ್ ಸೊ ನಿಮ್ಗೆ ಯಾವ ತಿಂಡಿ ಇಷ್ಟ ಆಗುತ್ತೆ ಅಮ್ಮ ಮಾಡಿದ್ದು ಮಸಾಲೆ ದೋಸೆ ಇಡ್ಲಿ ಎರಡು ಇಡ್ಲಿ ತಿಂದ್ರಿ ಮತ್ತೆ ಇವತ್ತೇನ್ ತಿಂದ್ರಿ ನೀರ್ ದೋಸೆ ಅಯ್ಯೋ ದೇವಾ ಎಂತ ನೀರ್ ದೋಸೆ ಮಾರ್ರೆ ಇರಲ್ಲ ನೀರ್ ದೋಸೆನೇನಾ ಅಲ್ಲೇ ನಿಮ್ ಅಂದ್ರೆ ನಿಮ್ದು ಎಂತ ಅವಸ್ಥೆ ಅಂತ ನೀರ್ ದೋಸೆ ಫ್ಯಾಮಿಲಿಯಾ ಅಲ್ಲಲ್ಲ ಓಕೆ ನೀರ್ ದೋಸೆ ಯಾಕೆ ಇಷ್ಟ ಆಗುತ್ತೆ ನಿಮ್ಗೆ ನೀರ್ ದೋಸೆ ಇಷ್ಟಯಾ ಸ್ವಲ್ಪ ಕಷ್ಟನಾ ಅಂತ ನೀರ್ ದೋಸೆ ತಿನ್ನೋದಲ್ಲ ನೀವು ಬೇರೆ ಯಾವ ತಿಂಡಿ ಇಷ್ಟ ಆಗುತ್ತೆ ಅಮ್ಮ ಮಾಡಿದ್ದು ಪುಲಾವ್ ಮಾಡ್ತಾರಾ
ನಿಮ್ಗೆ ಬ್ರೆಡ್ ಅಂದ್ರೆ ಬಾರಿ ಇಷ್ಟನಾ ಅಂತಲ್ಲ? ಕರೆಕ್ಟ್, ಬ್ರೆಡ್ ಅಂದ್ರೆ ಬಾರಿ ಇಷ್ಟ. ಸೊ ಬ್ರೆಡ್ಗೆ ಅಂತ ಜಾಮ್ ಹಾಕಿ ತಿನ್ನೋದಾ, ಮತ್ತೆ ನೀರಿಗೆ ಮುಳುಗಿಸಿ ತಿನ್ನೋದಾ, ಮತ್ತೆ ಫ್ರೈ ಮಾಡುದಾ? ಹೇಗೆ ಫ್ರೈ ಮಾಡ್ತೀರಾ ನಂಗೆ ಅಂತ ಹೇಳಿ, ಹೇಗೆ ಫ್ರೈ ಮಾಡುದು? ಅಂದ್ರೆ ಒಟ್ಟಾರೆ ಅಮ್ಮ ಫ್ರೈ ಮಾಡಿದ್ರೆ ನೀವು ತಿನ್ನುದಾ? ಮತ್ತೆ ಹೇಗೆ ಫ್ರೈ ಮಾಡುದು ಹೇಳಿ? ಬ್ರೆಡ್ ಹೇಗೆ ಫ್ರೈ ಮಾಡುದು ಗೊತ್ತಿಲ್ಲ. ಬ್ರೆಡ್ ಅಂದ್ರೆ ಒಂದು ಕಾವಲಿ ಉಂಟಲ್ಲ, ಅದ್ರ ಮೇಲೆ ಹಾಕಿ ಫ್ರೈ ಮಾಡುದಾ? ಎಂತ ತುಪ್ಪ ಎಲ್ಲ ಹಾಕಿ? ಇಲ್ಲ, ಮತ್ತೆ ಮತ್ತೆ ಯಾವ ತರ ಫ್ರೈ ಮಾಡುದು? ಜಸ್ಟ್ ಹೀಗೆ ಫ್ರೈ ಮಾಡುದಾ? ಹಾಗೆ ಎಷ್ಟು ತಿನ್ನುದ ನೀವು? ಆಗ್ಬೋದು ಮಾರೆ. ಓಕೆ ವೀಕ್ಷಕರೇ, ಕಿಲಾಡಿ ಪುಟಾಣಿಯಲ್ಲಿ ಒಂದು ಸಣ್ಣ ಬ್ರೇಕ್. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಓಕೆ, ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಮ್ಮೆ ಕವಿತಾ ಕವಿತದೆ ಬೊಕ ಇರಪದರಿnya ಓಜಿಸ್ವಿನಿ ಸಾರಿ ಎಂಕ ಒಬ್ಬರ ನೆನೆ ಪೋಪಿನಿ ಕವಿತಾ ವಿಜಯಲಕ್ಷ್ಮಿ ಅಕಲ ಪುರ ನೆನೆ ಪೋಪಿನಿ ಎಂಕ ಅಂಚ. ಓಕೆ, ಸೊ ಈ ರೀತಿ ಸ್ಟೋರಿ ಪುರ ಭಯಂಕರ ವನ್ಪರ ಇಲ್ಲಾಡು ಪುರ ಅಂದೆ ಓ ಸ್ಟೋರಿ ಪುರ ವನ್ಪರ ಓ ಸ್ಟೋರಿ ಎಂಕ ವನ್ಪರ ಮುಂಗುಸಿದ ವನ್ಪರ ನಾಯಿದ ಪುಚ್ಚ ಆನೆ ರ್ಯಾಬಿಟ್ ಎಲಿ ಒಚ್ಚೋ ಗೋಂಡಲ್ ಒಂಜಿ ಮಲ್ಲೆ ಮಾರೆ ಇಂಗೋಂಡಲ್ ಒಂಜಿ ಸ್ಟೋರಿ ಮಲ್ಲೆ ಓ ಬನ್ಪರ್ ಇರ್ನೇ ಸ್ಟೋರಿ ಮಲ್ಲೆ ನೋ ಪ್ರಾಬ್ಲಮ್. ಇರಂದೆತ್ತದ ಇಲ್ಲ ಹಿಡ್ದು ಅಮ್ಮ ಇರಗೆ ಹಾಕಿನಿ ಮರಣಿ ಅವಳ ಸ್ಟೋರಿ ಮಲ್ಲೆ ಅಮ್ಮ ಹಾಕಿರತ್ತೆ ಮರಣಿ ಆಯ್ತು ಸ್ಟೋರಿ ಮಲ್ಲೆ ಇಲ್ಲ ಫ್ರಿಜ್ ಉಂಡೆ ಫ್ರಿಜ್ ಹಿಡಿದ ಒಂಜಿ ಇಂಚ ಬಾಕಿಲ್ ಗೆಪ್ಪನಾಗ ಅವು ಐಟಿನ ಬಾಟ್ಲ್ ಬರೋ ದರ್ತ ಬಾಡಿಯರ್ಗೆ ಅಂಚನೆ ಪರ ಸ್ಟೋರಿ ಉಂಡು ಇಲ್ಲ ಇಜ್ಜ ಅಂಚ ಓ ಸ್ಟೋರಿ ಒನ್ ಬರ ಇಂಕ ಓ ಒನ್ ಬರುತ್ತೆ. ರಡ್ ಇಡ್ಲಿ ತಿನ್ನಾಗ ಅಂಚ ರಡ್ ಬನ್ಸ್ ತಿನ್ನಾಗ ಇಜ್ಜ ಓಕೆ ಒಂಜಿ ಮಾಡ್ಬಲ್ಲ ಯಾ ಮೇರಡ್ ಒಂದು ಸ್ಟೋರಿ ಕೇನು ಅಪ್ಪಾಗಿ ನೆನಪು ಬಂದ್ಲೆ. ಓಕೆ ಎಸ್ ರೋಸಾಲಿಯಾ ಲಿಯೋನಾ ಒಂದು ಸ್ಟೋರಿ ಹೇಳಿ. ಯಾವ ಸ್ಟೋರಿ ಹೇಳ್ತೀರಾ? ಕಾಗೆ ಕಕ್ಕೆ. ಓಕೆ, ಕಕ್ಕೆದ ಅದೇ ಕಾಗೆ ಕಕ್ಕೆ ಎಲ್ಲ ಸೇಮ್. ಓಕೆ ರೆಡಿ 1 2 3 ಸ್ಟಾರ್ಟ್. One day it was a Monday, second was a Tuesday. Okay, ready 1 2 3 start. One day a crow was very thirsty. He looked for water here and there, but he could not find the water. At last he saw a pond with very little water inside. He thought a plan, picked the stones and dropped into the pond one by one. Slowly water came up. Crow drank the water and flew away happily. The cull was very big, you know? No? ನಿಂತು ಅಲ್ಲಿ ಕಲ್ಲು ಎಷ್ಟು ದೊಡ್ಡದಿತ್ತು ಕಲ್ಲು? ಕ್ರೋ ಅಲ್ಲಿ ಈಗ ಬಂದು ನೀರಿಲ್ಲ, ಅದಕ್ಕೆ ಬಾಟ್ಲಿಗೆ ಕಲ್ಲೆಲ್ಲ ಹಾಕಿ ನೀರ್ ಮೇಲೆ ಬಂತು, ಅಲ್ಲಿ ನೀರು ಕೊಡ್ತು ಹೋಯ್ತು. ಅದು ಎಲ್ಲಿ ಹೋಯ್ತು ನಿಮ್ಗೆ ಗೊತ್ತುಂಟ? ರಮೇಶ್ ಅನ್ನೊಂದು ಬೇಕರಿ ಹತ್ರ ಇದ್ದ. ಓಕೆ, ಹೀರೋ ಸ್ಟೋರಿ ಬಂದ್ಬಾರ ಮಗ. ಮಂಡೆ ಬೊಟ್ಲೆ. ಓ ಸ್ಟೋರಿ. ವಿಚ್ ಸ್ಟೋರಿ? ಮುಂಗುಸಿ ಮಂಗೆ. ಓ ಓಲೆಂಚ ಸ್ಟೋರಿ ಏನು ಹಣೆಬಹುದಲ್ಲ ಅಲ್ಪ ಒಂದು ಸ್ಟೋರಿ ರೆಡಿ ಆಗ್ತದೆ. ಓಕೆ, ಒಂದು ಸ್ಟೋರಿ ಬಂದು ರೆಡಿ 1 2 3 ಸ್ಟಾರ್ಟ್. ಅವೇ ಯಾಂದಲ್ ಬಂದಿಜಿ ಸುಳ್ಳಾರಗೆ ಹೇಳಿದ್ದು ಸುಳ್ಳ ಯಾನ್ ಇದು ಬನ್ನಿ ನಿಜ ಮಾರ್ರೆ ಇರು ಹೇಳಿದ್ದು ಸುಳ್ಳ. ಓ ಹೋಯ್ತೇವು ಅವು ಮುಂಗುಸಿ ಬತ್ತ ನೀರು ಕೂಡ ಮುಂಗುಸಿದೆಡೆಗೆ ಬತ್ತಿನ ಮಾರ್ರೆ. ಓಕೆ ರೆಡಿ 1 2 3 ಸ್ಟಾರ್ಟ್.
ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ನಿಧಾನಿಸಿ ಯೋಚಿಸಿದ ಕೂಡ ರೆಡಿ 1 2 3 ಸ್ಟಾರ್ಟ್. ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ದೂರದಲ್ಲೊಂದು ಕಾಡಿತ್ತು, ಆ ಕಾಡಲ್ಲಿ ಒಂದು ಮನೆ ಇತ್ತು, ಮುಂಗುಸಿ ಒಂದು ಹಲ್ಲಿತ್ತು, ಆ ಮನೆಯಲ್ಲಿ ಕಾವಲು ಕಾತಿತ್ತು, ಆ ಮನೆ ಒಡತಿಯು ಗಂಗಮ್ಮ ತೊಟ್ಟಿ. ಅಂದ ಗಂಗಮ್ಮ ಮತ್ತೆ ಮುಂಗುಸಿ ಅಂದ್ ಕರೆಕ್ಟ್ ಅಲ್ವಾ? ಇಲ್ಲ ಅಲ್ಪ ಬಕ್ಕದ ಗಂಗಮ್ಮಗ ಆ ಮುಂಗುಸಿಗೂ ಹಲ್ಲಿತ್ತು ಏನೋ ನೀರಿ ನಾಲೆಜ್ ಗೊತ್ತಾಯ್ತು ಹೆಂಗ ಬಕ್ಕದಾದ ಸ್ಟೋರಿ. ಅವು ಮುಂಗುಸಿತ್ತೆ ಬತ್ತನಿತ್ತೆ ಮುಂಗುಸಿ ಬತ್ತಾಯ ಬಕ್ಕ ಗಂಗಮ್ಮ ಒಡೆ పోయి ನೀರು ಕಂಡ್ರೆ పోయి ಜರ ಅಲ್ಪ ಒಂಜಿ ಬಾಲೆ ಎತ್ತಿಜ ಬಕ್ಕ ಏ ಬಾಲೆ ಎತ್ತಿನದೆ ಮೇನ್ ಸ್ಟೋರಿ ಎಪ್ಪನ್ ಬಾಲೆ ಮಾರ ಅದೇ ಬಾಲೆ ಎತ್ತಿನ ಬಕ್ಕದಾದ ಗಂಗಮ್ಮ ನೀರು ಕಂಡ್ರೆ పోದಿತ್ತೀರಿ ಅಲ್ಪ ಮುಂಗುಸಿ ಹೊರ ಬತ್ತನು ಯಾಕೆ ಬರ್ತೀನಿ ಯಾಕೆ ಬಂತು ಮುಂಗುಸಿ ಹೆಂಗ್ ಕೆಲಸ ಇಜ್ಜಿಂದ ಇಜ್ಜ ಗೊತ್ತಜ್ಜಿ ಅದು ಗೊತ್ತಿಲ್ಲ ಮುಂಗುಸಿ ದಯ ಬರ್ತೀನಿ ಗೊತ್ತಾಯ್ಜ ಅಲ್ಪ ಒಂಜಿ ಮಲ್ಲ ನಾಗರಾವ್ ಬಜ್ಜ ಬಕ ನಾಗರಾವ್ ದಾದ ಮಾಡ್ತಾನೆ ಒಡೆ ಬರ್ತೀನಿ ನಾಗರಾವ್ ಇಲ್ಲ ಏರ್ನೇ ಇಲ್ಲಾಗ ಬರ್ತೀನಿ ಸುರೇಶನ್ನ ಇಲ್ಲಾಗ ಬಕ ರಮೇಶನ ಇಲ್ಲಾಗ ಗಂಗಮ್ಮನ ಇಲ್ಲ ಬರ್ತೀನಿ ಅಲ್ಪ ದಾದ ಇರ್ತೀನಿ ಬಾಲೆ ಎತ್ತೀನಿ ಎತ್ ಮಲ್ಲ ಬಾಲೆ ಎದ್ಗಿಂಜ ಬಾಲೆ ಅಪ್ಪಗ ಆ ನಾಗರ ಒಡೆ ಬೋಂಡು ಇಲ್ಲ ಬರ್ತಾನೆ ಬಾಲ್ದಡೆ ಬರ್ತಾನೆ ಅಪ್ಪಗ ಮುಂಗುಸಿ ಒಯ್ತೊಟ್ಟು ಫೈಟ್ ಮಾಡ್ತೀನಿ ಬಾಲೆ ತೊಟ್ಟು ಗ್ಯಾರ ತೊಟ್ಟು ಗ್ಯಾರ ನಾವು ಓಕೆ ಗ್ಯಾರ ತೊಟ್ಟು ಫೈಟ್ ಮಾಡ್ತೀನಿ ಬಕ್ಕ ಅದ್ರ ಬಕ್ಕ ಗಂಗಮ್ಮ ಬರ್ತೀರಿ ಗಂಗಮ್ಮ ಮತ್ತೆ ಬಕ್ಕ ಗಂಗಮ್ಮ ಒಡೆ ಬದಿತ್ತೀರಿ ನೀರು ಕಂಡ್ರೆ ಬದಿತ್ತೀರಿ ಗಿರ ಬಣ್ಣದ ಅದಿತ್ತೀನಿ ದಾಗಿರ್ಪಿನಿ ಮುಂಗುಸಿ ಅರೆ ಗೊತ್ತಿಜ್ ಬಾರೆಂದಿನ ಬಾಲೆನ್ ಕೇಳ್ತೇನೆ ಅಪ್ಪಗ ಆರು ಮುಂಗುಸಿನ ಕೆರಿಯರ್ ಅಪ್ಪಗ ಎಂಚಿನಾಂಡು ನೋಡಿದ್ದು ಬಕುಲಾಯಿ ಬತ್ತು ಅನಕ ಬಾಲೆಸೇಫ್ ಕೇರೆ ಅವು ಸ್ಟೋರಿ ಗೊತ್ತಾಂಡೆ ಯಾ ಪನ್ನೆ ಸರಿ ಸ್ಟೋರಿ ಓಕೆ ಅರೆ ಕೊಂಚ ಕ್ಲಾಪ್ಸ್ ಕೊರಲೆ ಯಾರು ಪನ್ನೆ ಸ್ಟೋರಿ ಅಡ್ಡ ಇರ್ತೇನೆ ಓಕೆ ನೀವೊಂದು ಹೇಳಿದ್ರಲ್ಲಿ ಮತ್ತೆ ಇದು ಬೇರೆ ಕಾಗೆ ಬಿಟ್ಟು ಬೇರೆ ಯಾವ್ದಾದ್ರು ಉಂಟಾ ನಾಯಿ ವಾಸ್ ಥರ್ಸ್ಟಿ ನಾಯಿ ಸಾ ಒಂದು ಬಾಟಲ್ ಅಂಡ್ ಬಿಗ್ ಕಲ್ಲು ತುಂಬಿಸ್ ಅಂಡ್ ಹಾಕಿಂಗ್ ಅವ್ರದಲ್ಲ ಓಕೆ ಇದು ಪಲ್ಲೆ ಈ ರೀತಿ ಪಾನುಡಿ ಪಲ್ಲೆ ಒನ್ಸ್ ಅಪ್ ಅ ಟೈಮ್ once upon a time bear was going outside. Bear was throwing outside. Bear was going outside. Okay. Once upon a time the bear was going outside and the girl saw the bear. Who is that girl? Kalpana? The girl saw the bear and the girl said to bear, "Why are you going outside before the rain?" The bear and Kalpana is very close friend, no? Very close, Akulu. Okay. Baka? Then what? Kalpana did an idli. Bear padir. ಅದೇ ಇಡ್ಲಿ ರಡ್ಡಿ ಇಡ್ಲಿ ತಿಂದು ಪಕ್ಕ ಸೀದೆ ಇಲ್ಲ ಬಿಡ್ದು ಬೇರೆ ಸ್ಟೋರಿ ಮೀನಾ ಬೆತ್ತ ಸ್ಟೋರಿ ಇಜ್ಜಿ ಓಕೆ ಸೊ ಇರುತ್ತೆ ಒಂದು ಮನ್ಪರ ಟೇಬಲ್ 810 ಗೊತ್ತಿದೆ ಟೇಬಲ್ ಗೊತ್ತುಂಟ ನಿಮಗೆ 810 820 ಸಾರಿ ಯಾವುದು ಗೊತ್ತಿಲ್ವಾ 810 101 ಅದು ಗೊತ್ತಿಲ್ಲ 101 ಹೇಳಿ 1 1 1 2 2
1 3s are 3, 1 4s are 4, 1 5s are 5, 1 6s are 6, 1 7s are 7, 1 8s are 8, 1 9s are 9, 1 10s are 10. 2 2 1s are 2, 2 2s are 4, 2 3s are 6, 2 4s are 8, 2 5s are 10, 2 6s are 12, 2 7s are 14, 2 8s are 16, 2 9s are 18, 2 10s are 20. 3 1s are 3. 3 1s are 3, 3 2s are 6, 3 3s are 9, 3 4s are 12, 3 5s are 15, 3 6s are 18, 3 7s are 21, 3 8s are 24, 3 9s are 27, 3 10s are 30. 4 4 ಗೊತ್ತಿರ 1 1 ಗೊತ್ತುಂಡೆ 10 1 ಬಂಡ ಬಾ ಇರು ಶೇರ್ ಪಂಜ 10 ಶೇರ್ ಪಂಡ ಅನ್ನತೆ 10 1 ಬನ್ಲೆ 10 1s are 10, 10 2s are 20, 10 3s are 30, 10 4s are 40, 10 5s are 50, 10 6s are 60, 10 7s are 70, 10 8s are 80, 10 9s are 90, 10 10s are 100. ಅದೇ ಓಕೆ ಅಂಚನ 6 ದ ಬನ್ಲೆ 6 ದ 6 1 6 ಹೇಳಿ 6 1s are 6, 6 2s are 12, 6 3s are 18, 6 4s are 24, 6 5s are 30, 6 6 sir 6 6 are 36, 6 7s 6 7s 42. ಶೇ 42 ಗೆ ಶಿ ಅಪ್ಪ 42 ಮಾರ್ರೆ 42 42 ಅಲ್ಲ ಆಯ್ತಾ 42 ಅಲ್ಲ 42 ಓಕೆ 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 ನೆಕ್ಸ್ಟ್ ಆಯ್ತು 42 ಆಗಬೇಕು 6 6 36 6 7 42 6 8 are 48, 6 48 ಓಕೆ ಓಕೆ ಅದಾದ್ಮೇಲೆ 6 9s are 50. 54 ಮಾರ್ರೆ 54 ಓಕೆ ಓಕೆ ನೆಕ್ಸ್ಟ್ 6 6 are 60 ಓಕೆ ಸೂಪರ್ ಕ್ಲಾಸ್ ಕೊಡಿ ಸೂಪರ್ ಅಲ್ಲಿ ಚೇಂಜ್ ಆಯ್ತು ಓಕೆ ಓಕೆ ವೇದಾವತಿ ಈಗ ವೇದಾವತಿ ಹೆಂಗ್ ನೆನಪು ಬಿಡ್ ಮಾರೆ ವೇದಾವತಿ ಅತ್ತ ಓಜಸ್ವಿನಿ ಇರ್ನ ಯಶೋಧ ಅದೇ ಯಶೋಧ ಅತ್ತ ಪ್ರಕೃತಿ ಲೀನಾ ಅಲ್ಲ ನೀವು ಲಿಯೋನಾ ಓಕೆ ಓಕೆ ಸಾರಿ ಲಿಯೋನಾ ಓಕೆ ಪ್ರಕೃತಿ ಓಜಸ್ವಿನಿ ಮಾರ್ರೆ ಹೀಗೆ ಅದು ಯಾಕೆ ಅದು ಕನ್ಫ್ಯೂಸ್ ಆಗುದು ನಂಗೆ ಓಕೆ ಪ್ರಕೃತಿ ಇರದೆ ಲಿಯೋನಾ ಇರತ್ತೆ ಲಿಯೋನೇ ನೀವಾ ಓಕೆ ಓಕೆ ಆಗ್ಲಿ ಸೊ ಲಿಯೋನೇ ಇರು ಓಕೆ ಲಿಯೋನಾ ಇತ್ತ ಇಡ್ಲಿ ತಿನ್ನರತ್ತೀವಿ ಇಜ್ಜ ಇಡ್ಲಿ ನೀರು ದೋಸೆ ತಿನ್ನ ಓಕೆ ಆವಾಟೈತೆ ನೀರು ದೋಸೆ ಇಂಚು ಎಡ್ಡೆತ್ತನದೆ ನೀರು ದೋಸೆ ಓಕೆ ಗ್ರೇಟ್ ಇರು ಮಲ್ಲ ಇವಾಗ ದಾದಾ ಬರ ಡಾಕ್ಟ್ರೇ ಹೋಯ್ತಾ ಪೆತ್ತದ ಹೋಯ್ತೆ ಹೋಯ್ತಾ ಡಾಕ್ಟರ್ ಅಪ್ಪರು ಒಟ್ರಾಸಿ ಡಾಕ್ಟರ್ ಅಪ್ಪರ ಅಪ್ಪನ ಇಜ್ಜತೆ ಅದೇ ಓ ಡಾಕ್ಟರ್ ಅಪ್ಪರ ಮನುಷ್ಯರನತೆ ಓಕೆ ಜ್ವರ ಬತ್ತಿನ ಹಾಕಲಿಕ್ಕೆ ಟ್ಯಾಬ್ಲೆಟ್ ಕೊಡ್ಪಾರು ಇತ್ತ ಒಂಜು ವೇಳೆ ಜ್ವರ ಬರ್ತನೆ ಅಪ್ಪ ಓ ಟ್ಯಾಬ್ಲೆಟ್ ಕೊಡ್ಪಾರಿ ಬೋಲ್ದುದ ನಾಲೆ ಕಪ್ಪುದ ರಡ್ಡೆ ಅವು ಕಾಂಡೆ ಮಧ್ಯಾಹ್ನ ತಿನ್ಲೆ ಅದೇ ಓಕೆ ಡಾಕ್ಟರ್ ಅಪ್ಪರೀರೆ ಓಕೆ ಒಂದು ಇಯರ್ ಬನ್ನಿ ಈಗ ಅಮ್ಮ ಬನ್ನಿ ಡಾಕ್ಟರ್ ಅವಳೊಂದು ಓಕೆ ಇರ ಮೆಗ್ಗಿದಾದ ಅಪ್ಪಿರಿ ಇನ್ ಫ್ಯೂಚರ್ ಪಂತೆರ ಎರಡ ಇದಕ್ಕೇನು ಜರ ಇನ್ನಕ್ಕೇನ್ಲೇವೆ ಓಕೆ ಓಕೆ ನೀವೇನಾಗ್ತೀರಾ ದೊಡ್ಡದು ಟೀಚರ್ ಯಾಕೆ ಟೀಚರ್ ಇದು ಮನೇಲೆಲ್ಲ ಸ್ವಲ್ಪ ಟೀಚಿಂಗ್ ಎಲ್ಲ ಮಾಡ್ತೀರಾ ಅಂತ ಅಮ್ಮನಿಗೆಲ್ಲ ಅಲ್ಲ ಮತ್ತೆ ಯಾರಿಗೆ ಟೀಚಿಂಗ್ ಮಾಡೋದು 2 ಜನ ಟೀಚಿಂಗ್ ಮಾಡ್ತೀರಾ ಇವರಿಗೆ ಅಲ್ವಾ ಕರೆಕ್ಟ್ ಟೀಚಿಂಗ್ ಮಾಡ್ತೀರಾ ಮತ್ತೆ ಯಾಕೆ ಟೀಚರ್ ಆಗಬೇಕು ನೀವು ಎಂತಕ್ಕೆ ಗಮ್ಮತ್ತಾಗ್ತದಲ್ಲ ಸ್ಟೂಡೆಂಟ್ಸ್ ಅವರಿಗೆಲ್ಲ ಬೈಯೋದು ಅಲ್ಲ ನಿಲ್ಸೋದು ಪನಿಷ್ಮೆಂಟ್ ಕೊಡೋದು ನಿಮಗೆ ಪನಿಷ್ಮೆಂಟ್ ಕೊಡಲ್ಲ ಇಲ್ಲ ಇರ್ದಾದ ಪರಿ ಟೀಚರೇ ಓ ಟೀಚರ್ ಅಪ್ಪರಿ ರೀ ಓ ಸಬ್ಜೆಕ್ಟ್ EVS ಪಂಡಿರೆ ಕಷ್ಟ ಅಪ್ಪನಿ EVS ಬಕು ಮ್ಯಾಥ್ಸ್ ಅವು ಮ್ಯಾಥ್ಸ್ ಅಲ್ಲಿ ರೀ ಟೀಚರ್ ಮ್ಯಾಥ್ಸ್ ಟೀಚರ್ ಅಲ್ಲಿ ಮ್ಯಾಥ್ಸ್ ಕಷ್ಟ ಅಪ್ಪನಿರಿಗೆ ಓ ಕಷ್ಟ ಅಪ್ಪನಿರಿಗೆ ಮ್ಯಾಥ್ಸ್ ಡೇ ಅದು ಪಂಡ ಇಟ್ಟು ದಾದ ಓ ಕಷ್ಟ ಅಪ್ಪನು ಮಿತ್ರ ಒಂಜೊಂಜು ಬರ್ತೀರಿ ಅಂಚ ಮಿತ್ರ ಒಂಜೊಂಜು ಬರ್ದಿರಿ ಕರೆಕ್ಟ್ ಪಕ್ಕ 5 - 1 ಐತೆ ಶಿ 4 ಗೊತ್ತಾಂಡೆ 4 -1 3 ಈ ರೇಂಜ್ ಮಾರೆ 3 ಸಣ್ಣ ಬ್ರೇಕ್ ತಗೊಳ್ಳೋಣ ಬ್ರೇಕ್ ನಂತರ ಮತ್ತೆ ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ ಕಾರ್ಯಕ್ರಮ ಮುಂದುವರಿತೆ
ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ ಅಂಡ್ ರೋಸಾಲಿ ಅವರು ಏನೋ ಮಾತಾಡ್ತಿದ್ರು. ಲಿಯೋನ ಅಲ್ವಾ? ಜಯಲಕ್ಷ್ಮಿ ಪ್ರಕೃತಿ. ಓಕೆ, ಸೊ ಜಯಲಕ್ಷ್ಮಿ ದಾದವನ್ನಾಗ ಅಬೇ ಜಯಲಕ್ಷ್ಮಿ ಅತ್ತ. ಓಕೆ, ಪ್ರಕೃತಿ ಏನೋ ಫ್ರೂಟ್ಸ್ ಇಷ್ಟ? ಆಪಲ್, ಮ್ಯಾಂಗೋ, ಪಪಾಯ, ಗುಜ್ಜೆ, ಬಕ, ಬನಾನಾ, ಆತೇನಾ? ವೆಜಿಟೇಬಲ್ಸ್ ಇದೆ, ಕ್ಯಾರೋಟ್, ಪೊಟೊಟೊ, ಕುಕುಂಬರ್, ಬದಾನೆ, ಅವಿಜ ಎರಿಗೂ ಇಷ್ಟ ಐಟು ಮಸ್ತ್ ಇಷ್ಟ ವೆಜಿಟೇಬಲ್. ಸೌತೆ. ಓಕೆ, ನಿಮ್ಗೆ ಯಾವುದು ವೆಜಿಟೇಬಲ್ಸ್ ಇಷ್ಟ? ಕ್ಯಾರೋಟ್, ಟೊಮೆಟೊ, ಪೊಟ್ಯಾಟೊ, ಬೀನ್ಸ್. ಓಕೆ, ಮತ್ತೆ ಬೇರೆ ಯಾವುದು? ಕ್ಯಾಬೇಜ್ ಇಲ್ವಾ? ಓಕೆ, ಫ್ರೂಟ್ಸ್ ಯಾವುದು ಇಷ್ಟ? ಮ್ಯಾಂಗೋ, ಆಪಲ್, ಗ್ರೇಪ್ಸ್ ಅಷ್ಟೇ. ಸ್ಟ್ರಾಬೆರಿ. ಓಕೆ, ಸ್ಟ್ರಾಬೆರಿ ನಿಮ್ಗೆ ತುಂಬಾ ಇಷ್ಟ ಅಲ್ಲ? ಕರೆಕ್ಟ್. ಓಕೆ, ನಿಮ್ಗೆ ಯಾವ್ದು ಇಷ್ಟ? ಫ್ರೂಟ್ಸು ಇಷ್ಟ? ಪೂರ ಆಪಲ್, ಫ್ರೂಟ್ ಆಪಲ್. ಓಕೆ, ಆರೆಂಜ್, ಪಪಾಯ, ಗ್ರೇಪ್ಸ್, ಪೆಲಕಾಯಿ, ಸ್ಟ್ರಾಬೆರಿ, ತೆಂಗಿನಕಾಯಿ ನಿಜ. ಓಕೆ, ವೆಜಿಟೇಬಲ್ಸ್ ಯಾನಿ ಟಾಮ್ ಅಂಡ್ ಜೆರಿ ಬಂದು ನಿನ್ನೆ ಮಾರೆ ಟೊಮೆಟೊ ಬಂದಾಗ ಟೊಮೆಟೊ ಫುಲ್ಲುಂಡೆ. ಓಕೆ, ಇಂಜಿರ್ದಿಲ್ಲ ಇಂಜಿ ಕ್ಯಾಬೇಜ್ ಬಗ ಬೇತೆ ಬಟಾಟೊ ಓಕೆ, ನೆಕ್ಸ್ಟ್ ಕ್ಯಾರೆಟ್. ಕ್ಯಾರೆಟ್, ಕ್ಯಾಬೇಜ್, ಬದಾನೆ ಅಪುರ ಇಷ್ಟ ಇರಗೆ. ಸೌತೆ ಇಷ್ಟ, ಅದೇ ಬೀನ್ಸ್ ಇಷ್ಟ, ಅದೇ ಪೂರ ಇಷ್ಟ ನೀರಿಗೆ. ಓಕೆ, ಬಕ್ ಬೇತೆ ಒಂಜಿ ದಾತನ ಒಂಜಿ ನಾಡೊಂದುಲ್ಲ ರೀ ಓಲಾ ತಿಕ್ಕೊಂದು ಸೇರಿಗೆ. ಓ ಪಲ್ಲೆ ಓಲು ಪಲ್ಲೆ. ಕರೆಕ್ಟ್, ಇಂಜಿನ ಪಲ್ಲೆ. ತರಕಾರಿ ಇಷ್ಟ ನೀರಿಗೆ. ಚಿಕನ್ ಬರೋದಿನ ಪರಿ ಇದೆ. ಓಕೆ, ಅವು ಇಷ್ಟ ನೀರಿಗೆ. ನಾನ್ ವೆಜ್ ಇಷ್ಟನಾ ನಿಮಗೆ? ನಾನ್ ವೆಜ್ ಇಷ್ಟ. ಓಕೆ, ಇರಿಗೆ ನಾನ್ ವೆಜ್ ಇಷ್ಟನೇ. ಇಜ್ಜಾ ಇಷ್ಟನೇ? ಇಷ್ಟ ಇರಿಗೆ ನಾನ್ ವೆಜ್ಜಲ್ಲಿ. ಓ ದೇವಾ, ನಾನ್ ವೆಜ್ಜಲ್ಲಿ ಪೊಟ್ಯಾಟೊ ಇಷ್ಟ. ಇದು ಫಸ್ಟಿಗೆ ನಾನು ಕೇಳೋದು. ಒಂದು ನೋಟ್ ದಿಸ್ ಪಾಯಿಂಟ್. ನಾನ್ ವೆಜ್ ಇಟ್ಟು ಪೊಟ್ಯಾಟೊ ಇಷ್ಟ ಅದೇ. ಆ ಪೊಟ್ಯಾಟೊ ಒಲ್ಪ ದಿಕ್ಕೊಂಡು ನಾನ್ ವೆಜ್ ಹೆಂಗೋರ ಟೇಸ್ಟ್ ಮಾಡ್ಬಿಡಿ. ನಾನ್ ವೆಜ್ ಇಷ್ಟ ಇರಿಗೆ. ಮೀನು ಇಷ್ಟನೇ? ಮೀನು ಇಷ್ಟ ಇರಿಗೆ. ಬ್ಯಾಂಗುಡೆ, ಪಕ್ಕ ಬೇತೆ, ಬೂತಾಯಿ, ಅಂಜಲ್, ಆತಿ ಕೋರಿ ಬಗ್ಗೆ ನಾ ಯಾಪಣ ಕೋರಿ ಬಗ್ಗೆ ಕೋರಿ ಇಷ್ಟ. ಚಿಕನ್ ಚಿಲ್ಲಿ. ಓಕೆ, ಚಿಕನ್ ಚಿಲ್ಲಿ ಇಷ್ಟನಾ ಇರಾಗೆ? ಕಬಾಬ್ ಇಷ್ಟನೇ? ಕಬಾಬ್ ಇಷ್ಟ ಅತ್ತೆ. ಅವು ಚಿಲ್ಲಿ ಪುರ ಮಲ್ಪನ ಇಂಚ ಕಬಾಬ್ ಮಲ್ತೆ ಚಿಲ್ಲಿ ಮಲ್ಪನ ಗೊತ್ತು ನೀರಿಗೆ. ಕಬಾಬ್ದಾಗ ಇಷ್ಟ ಇಜ್ಜಿ ರೇಗೆ? ಇರಿಗೆ ಇಷ್ಟ ಇಜ್ಜಿ. ನಿಮ್ಗೆ ಯಾವ್ದು ಇಷ್ಟ ರೀ ನಾನ್ ವೆಜ್ಜಲ್ಲಿ? ಫಿಶ್ ಇಷ್ಟನಾ? ಯಾವ್ದು ಫಿಶ್ ಇಷ್ಟ? ಬ್ಯಾಂಗಡೆ ಇಷ್ಟ. ಮತ್ತೆ ಬೇರೆ? ಬೂತಾಯಿ, ಕಲ್ಲೂರ್, ರೊಮೀನ್, ಅಂಜಲ್,
ಬಕೋಂಡಿ ಬೊಲಂಜೀರ್ ಯಾವ್ದು ಇಷ್ಟ ಅಲ್ವಾ? ಮೀನಾದ್ರೆ ಆಯ್ತು, ಬಂಗುಡೆ ಅಲ್ವಾ? ಇರಗೂ ಇಷ್ಟ ಬಂಗಡೆನೆ. ಓಕೆ ಅಂಜಲ್ ಅಂಜಲ್ ಬಂಗಡೆ ಬಕ ಒಳ್ಳೆ ಬೂತಾಯಿ. ಓಕೆ ಬೂತಾಯಿ. ಓಕೆ ಬೂತಾಯಿ ಇಷ್ಟ ನಿನಗೆ? ಓಕೆ ಚಿಕನ್ ಇಷ್ಟ ಅಲ್ವಾ ನಿಮಗೆ? ಚಿಕನ್ ಚಿಲ್ಲಿ ಇಷ್ಟನಾ? ಕಬಾಬ್ ಇಷ್ಟನಾ? ಚಿಕನ್ 65 ಇಷ್ಟನಾ? ಚಿಕನ್ ಲಾಲಿಪಾಪ್ ಇಷ್ಟನಾ? ಓಕೆ 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 ಚಿಕನ್ ಲಾಲಿಪಾಪ್ ಇಷ್ಟ. ಚಿಕನ್ 65 ಯಾಕೆ ಇಷ್ಟ ಇಲ್ಲ? ಇಲ್ಲ. ಓಕೆ ಇದಕ್ಕೆ ಚಿಕನ್ ಗಬಾಬ್. ಓಯ್ಯೋ ಗಬಾಬ್ ಅಪ್ಪಣ್ಣ 4 ದಿನ ಬುಡ್ದು ತಿನ್ಪಿನ ಗಬಾಬ್ ಗಬಾಬ್ ಒಂದು ಕಬಾಬೇ. ಓಕೆ ಕಬಾಬ್ ಬುಡ್ದು. ಓ ಕೋರಿ ಸಾರ್. ಓಕೆ ಕೋರಿ ಸಾರ್ ಬಕ್ಕ ಚಿಲ್ಲಿ ಬಕ್ಕ ಏನ ಬ್ಯಾಡ್ ನೀರು ಹರಿಯೋದು ವಾ ಚಿಲ್ಲಿ. ಚಿಕನ್ 65 ಬೇಗ ಒಂಜಾಯಿ ನೀರ್ನ ಮಂಡೆ ಪುರ ಇಂಚಾಂಡ್ ಮರ್ರೆ. ಚಿಕನ್ 65 ಲಾಲಿಪಾಪ್ ಅಂಗಡಿದ ಲಾಲಿಪಾಪ್ ಚಿಕನ್ ಲಾಲಿಪಾಪ್ ಬಕ್ಕ ಸುಕ್ಕ ಸುಕ್ಕ ಬಕ್ಕ ಟಿಕ್ಕ ಇಜ್ಜ. ಓಕೆ ಬಟ್ ಸೊ ಈತ್ ಪೂರ ಇಷ್ಟ ಅದೇ ಇರೇ ಚಿಕನ್ ಸುಕ್ಕ ಇಷ್ಟ ಇಜ್ಜ. ಇರೇ ಗೋವು ಇಷ್ಟ ಇಜ್ಜ ಚಿಕನ್ ಸುಕ್ಕ ಇಷ್ಟ ಇಜ್ಜ ಬಕ್ಕದ ಅನ್ಪೇರಮ್ಮ ಚಿಕನ್ ಸಾರು ಅನ್ಪೇರಾ? ಓಕೆ ಓಜಸ್ವಿನಿ ಯಾರು ಬೈದಿರಿ ಇಲ್ಲ? ಅಮ್ಮ ಅಕ್ಕ ಅಮ್ಮ ಅಕ್ಕ ಅಮ್ಮ ಬಕ್ಕ ಅಮ್ಮ ಬಕ್ಕ ಕೊಕ್ಕ ಅಮ್ಮ ಬಕ್ಕ ಅಕ್ಕನಾ ಏರ್ ಪಂಡ ಚಿಕನ್ ಲಾಲಿಪಾಪ್ ಬಕ್ಕ ಏರ್ ಫುಲ್ ಕೊಕ್ಕನೆ ಮಾಡ್ತೇನೆ ಅದೇ ಬಟ್ ಸೊ ಅಮ್ಮ ಬುದರ್ದದೆ ಅಂದೆ. ಓಕೆ ಸುಜಾತ ಏನಾಡ ಪಾತಿರ್ವೆ ಇರ್ತ ಪನ್ನೆ ಹೆಂಗೆ ಕೆಲವು ಡೌಟ್ ಉಂಟು ಹೆಂಗೆ ಪನ್ನೆ ಪೂರ ಸುಳ್ಳ ಅಂತ ಹೋಜಿನಿ ಹೆಂಗೆ ಅಮ್ಮಡ ಪಾತಿರ್ವೆ ಹೌದಾ? ಓಕೆ ನಮಸ್ತೆ ಮೇಡಮ್. ನಮಸ್ತೆ ಇರ್ನ ಬುಧರ್ ಮೇಡಮ್ ಸುಜಾತ. ಓಕೆ ಸೊ ಮೇರ್ ಇಲ್ಲಡೆ ಎಂಚ ಅಂತೆ ಪೋಕ್ರಿಯಾ ಸೈಲೆಂಟ್ ಅದು ಇಂಚನೇನಾ ಇಲ್ಲಡೆ? ಓಕೆ ಇಂಚನೆ ಮಸ್ತ್ ಕಮ್ಮಿ ಪಾತಿರ್ನು ಪಾತಿರ್ ಅಲ್ಲದೆ ಈ ಪಾತಿರ್ನಾಗ ಮೇರೆ ಉಂತಲೆ ಮನ್ಪೇರ ಎಂಚ ಅದೇ ಇದು ಇರೋ ಕಿಚನ್ ಪೂರ ಹೆಲ್ಪ್ ಮಲ್ಪೇರು ಮೇರೆ ಟೊಮೆಟೊ ಸಾರು ಪೂರ ಮಲ್ಪೇರಿಗೆ ಮೀನು ಸಾರು ಮಲ್ಪೇರಿಗೆ ಬೊಕ್ಕ ಚಿಕನ್ ಲಾಲಿಪಾಪ್ ಪೂರ ಮಲ್ಪೇರಿಗೆ ಹೆಜ್ಜ ಮಲ್ಪಜಾರದಲ್ಲ ಅಂಚ ಆಮ್ಲೆಟ್ ಮಲ್ಪೇರ ಹೆಜ್ಜಿ. ಓಕೆ ಕಾಂಡೀರು ಡೈಲಿ ನೀರು ದೋಸೆನೇ ಮಲ್ಪನಿಗೆ ಮೇರೆ ಕಂಪ್ಲೇಂಟ್ ಕೊರಿರಿ ಇಂಕ ಹೆಜ್ಜ ಇನ್ನು ನೀರು ದೋಸೆ ಮಲ್ದಾರಾ? ಓಕೆ ದೋಸೆ ಮಲ್ದಾರ. ಓಕೆ ಗ್ರೇಟ್. ಆ್ಯಂಡ್ ಮೇರೆ ಒಂಜಿ ಇನ್ನೊಂದು ಆಸೆದಾದ ಮೇರೆ ಟೀಚರ್ ಇದಾದ ಟೀಚರ್ ಆಪಿರದೆ ಟೀಚರ್ ಆಪಿರಿಗೆ ಇಲ್ಲ ಟೀಚಿಂಗ್ ಬರೋಪ್ಪ ನೀರಿಗೆ ಅಂದೆ ಶಾಲೆಡ್ ಬರ್ತದೆ ಒಂದು ನಿಖುಲ್ ಸ್ಟೂಡೆಂಟೇ ನಿಖುಲ್ ಸ್ಟೂಡೆಂಟ್ ಆಗ್ತದೆ. ನೀವು ಗೊಂಬೆ ಎದುರು ಗೊಂಬೆ 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 ಒಂಜಿ ಆಜಿ ಗೊಂಬೆ ಉಂಡು ಅಂದದೆ ಆಜಿ ಗೊಂಬೆ ಉಂಡು ಒಂಜಿ ಆಜಿ ಗೊಂಬೆಗೆ ಒಂಜಿ ರಡ್ಡೆಕ್ ರಮೇಶ್ ಪಕ್ಕ ಸುರೇಶ್ ಪಕ್ಕ ಕೂಡ ಯಾರು? ಓಕೆ ಬಟ್ ಸೊ ಗೊಂಬೆ ಪೂರ ಟೀಚ್ ಮಾಡ್ಬೋದು ಅದೇ ಆವಡೆ ಮೇರೆ ಇನ್ನೊಂದು ಆಸೆದ ಅದೇ ಮೇರೆ ಫ್ಯೂಚರ್ ದಾದೆ ಅವಡು ಟೀಚರ್ ಅವಡೆ ಮಲ್ದಿಜಿ. ಓಕೆ ಓಕೆ ಮೇರೆ ಡ್ಯಾನ್ಸ್ ಪೂರ ಮಲ್ಪೇರ ಇಲ್ಲ ಡ್ಯಾನ್ಸ್ ಅದೇ ಸಿಂಗಿಂಗ್ ಪೂರ ಮಲ್ಪೇರ ಪದ್ಯ ಬರ ಅದೇ ಯಾರು ಒಳ್ಳೆ ಯಾರು ನೀವು ಎಕಡೆ ಹೋಗಿ ಬನ್ನಿ ಸಾಂಗ್ ಸಾಂಗ್ ಬನ್ನಿರಿ ಓ ಸಾಂಗ್ ಬನ್ನಿ ಮೇರೆ ಕಡೆ ಯಾರೇ ನೀನು ದಾಸೋಳು ಅದೇ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಓಕೆ ಅಕ್ಕ ಒಂಚೂರು ಕೊರ್ಲೆ ಪ್ರಣೀತಾ ನಮಸ್ತೆ. ಪ್ರಣತಿ ಬಗ್ಗೆ ಎಂಚಲ್ಲ ಪ್ರಣತಿ ಹುಷಾರಲ್ಲ ರೀ ಇರೇತ ಕ್ಲಾಸ್ 6th ಮೇರೇತಿ 3rd ಓಕೆ ಸೊ ಈರು ಬಾಜನ್ ಪುರ ದೇಕದು ದಕ್ಕವರ್ಗೆ ಪ್ಲೇಟ್ ಪುರ ಅಂದ ಮೇರ್ ಪಂಡೇರಿ ಇಜ್ಜ. ಓಕೆ ಇದು ಮೇರ್ ಇತ್ತೆ ಒಂಜಿ ಡೌಟ್ಸ್ ಪುರ ಒಪ್ಪುಂಡು ಒಂಜಿ ಶಾಲೆ ಇಡುತ್ತೆ ಹೋಮ್ ವರ್ಕ್ಸ್ ಪುರ ಇರಡಕ್ಕೆ ಏನು ಮೇರ ಇದು ಪಂದ್ ಕೊರ್ಪಾರ ಈ ಪಂದ್ ಕೊರ್ಪಿಚಾರಿಗೆ ಮೇರ್ ಬನ್ನಿ ಪಂದ್ ಕೊರ್ಪಾರ. ಓಕೆ ಬೊಕ್ಕ ತಲೆ ಮುಡು ಪುರ ದಕ್ಕೊಂದು ಪುರ ಒಪ್ಪವ್ರಿಗೆ ಇಲ್ಲಾಡು ಬೊಕ್ಕ ರಿಮೋಟ್ ಪುರ ಹಾಳು ಮಲ್ದವ್ರಿಗೆ ಇನ್ನು ಆಜ್ನೆ ರಿಮೋಟ್ಗೆ ನಿಕನ್ ಇಲ್ಲದ ಇಜ್ಜ. ಓಕೆ ಈ ರೀತಿ 5ನೇ ಕ್ಲಾಸಾ ಇದು ಕಲ್ಪನೆಂಟ್ ಬಾರಿ ಹುಷಾರ ಪಕ್ಕಡೆ ನಡ್ಚಿ ಮೇರೆ ಅಂದ್ರೆ ಮೇರೆ ಯಾರು ಕಲ್ಪನೆಂಟ್ ಹುಷಾರಾ ಇರ್ರಿ ಹುಷಾರಾ? ಓಕೆ ಮೇರೆಗೆ ಲಾಲಿಪಾಪ್ ಇಷ್ಟಾಗೆ ಇರೆಗೆ ಓ ಲಾಲಿಪಾಪಿ ಓ ಅಂಗಡಿ ಬನ್ನಿ ಅನ್ನಿ ಚಿಕನ್ ಲಾಲಿಪಾಪ್ ಬನ್ನಿ ಅವು ಇಷ್ಟನಾ? ಓಕೆ ಈರ್ ದಾದಾ ಪರಿ ಮಲ್ಲ ಇವಾಗ ಅಯ್ಯಯ್ಯೋ ಎರೆಗೂ ಮೇರೆ ಟೀಚರ್ ಪರಿ ಈರ್ ಡಾಕ್ಟ್ರಾ?
ಬಕ ದಾದಾ ಪರೀರೆ ಇಂಜಿನಿಯರ್ ಅಪ್ಪರಾ ಓಕೆ ಆಲೆ ಆಲೆ ಆಲ್ ದಿ ಬೆಸ್ಟ್ ಇರಗ ಅವೇ ಓಕೆ ಬಾಯ್ ಬಾಯ್ ರೋಸಾಲಿಯಾ ಅಲ್ಲಿ ಲಿಯೋನ್ ಯಾರು ಬಂದಿದ್ದಾರೆ ಮನೆಯಿಂದ ಅಮ್ಮ ತಂಗಿ ಯಾರು ತಂಗಿ ಅವರಿಬ್ರು ಯಾರದು ಹೆಸರು ಇಲ್ವಾ ಮತ್ತೆ ಯಾರಿದ್ದಾರೆ ಅಜ್ಜಿ ಅಜ್ಜಿ ಹೆಸರೆಂತ ರೋಸಿ ಓಕೆ ಓಕೆ ಅಜ್ಜಿ ಹೆಸರು ರೋಸಿಯಾ ಅಜ್ಜಿ ಅಂದ್ರೆ ತುಂಬಾ ಇಷ್ಟ ನಿಮಗೆ ಹೌದಾ ಓಕೆ ಬೈತಾರ ಸ್ವಲ್ಪ ಅಲ್ಲ ಕರೆಕ್ಟ್ ಕರೆಕ್ಟ್ ಅದೇ ಸ್ವಲ್ಪ ಬೈತಾರೆ ಆವಾಗ ನಿಮಗೆ ಸಿಟ್ಟು ಬರುತ್ತೆ ಇಲ್ಲ ಯಾಕೆ ಬೈತಾರೆ ನಿಮಗೆ ನೀವು ತಪ್ಪು ಮಾಡ್ತೀರಲ್ಲ ಜಾಸ್ತಿ ಅವ್ರು ಬೈಯುವಾಗ ನೀವು ಏನು ಮಾಡ್ತೀರಾ ತೂ ಓಸ್ ಹಾಗೆ ಹೇಳ್ತೀರ ಅಂತಲ್ಲ ಮಗೇರುಲ್ಲ ಆಯ್ತಾ ತೂ ಓಸ್ ಇಲ್ವಾ ಓಕೆ ಅಮ್ಮನ ಹತ್ರಕ್ಕೆ ಮಾತಾಡ್ತೇನೆ ಅಮ್ಮನ ಹೆಸರೇನು ಓ ನಾನು ಹೇಳಿದ್ ಕರೆಕ್ಟು ರೇಷ್ಮಾ ಓಕೆ ನಮಸ್ತೆ ಮೇಡಮ್ ನಮಸ್ತೆ ನೀವು ಏನು ವರ್ಕ್ ಮಾಡ್ತಿದ್ದೀರಾ ನಾನು ಟೀಚರ್ ಆಗಿ ವರ್ಕ್ ಮಾಡ್ತೀನಿ ಹೌದಾ ಅದಕ್ಕೆ ಇವ್ರು ಟೀಚರ್ ಆಗೋದಾ ಇಲ್ಲ ಅವಳು ಮೊದಲಿನಿಂದ ಸಹ ಟೀಚರ್ ಅಂತ ಹೇಳಿ ಹೇಳ್ತಾ ಇದ್ಲು ಹೌದಾ ಓಕೆ ನಿಮ್ಗೆ ಟೀಚ್ ಮಾಡ್ತಾರ ಮನೆಯಲ್ಲಿ ನಂಗೆ ಮಾಡುದಿಲ್ಲ ಒಂದು ಬಾಗಿಲುಂಟು ಅದ್ರಲ್ಲಿದ್ದ ಚಾಕ್ ಅಲ್ಲೆಲ್ಲ ಬರ್ದು 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 ಕಿಟಕಿಗೆಲ್ಲ ಟೀಚ್ ಮಾಡುದು ಓ ಕಿಟಕಿಗೆಲ್ಲ ಹೊಡಿಬೇಕಾದ್ರೆ ಹೀಗೆ ಮಾಡಿ ಬಿಡುದಲ್ಲ ಈಗ ಕಿಟಕಿ ಉಂಟಾ ಮನೆಯಲ್ಲಿ ಬಾಗಿಲು ಉಂಟು ಸರಿ ಉಂಟಲ್ಲ ಸರಿ ಉಂಟು ಈಗ ಇದಕ್ಕೆ ಯಾವುದು ಸ್ಟೂಡೆಂಟೇ ಕಿಟಕಿ ನಿಮ್ಮ ಟೀಚರ್ ಇನ್ ಫ್ಯೂಚರ್ ಟೀಚರ್ ಆದ್ರೆ ಬಾರಿ ಭಂಗ ಉಂಟು ಮಾರ್ರೆ ಸ್ಟೂಡೆಂಟ್ ಮುಖ ಮೇಲೆ ಬರಿತೀರಾ ಅಂತ ನೀವು ಅಲ್ಲ ಓಕೆ ಆಗ್ಲಿ ಇವ್ರು ಟೀಚರ್ ಆಗ್ತಾರೆ ಬೋರ್ಡ್ ಸಣ್ಣದಾಗ್ತದಂತೆ ಅದಕ್ಕೆ ಓ ಬಾಗಿಲಲ್ಲಿ ಬರೆಯುವುದು ಓ ಹಾಗೆ ಹಾಗೆ ಹೇಗೆ ಇವ್ರು ಪಾಪರ ಮನೆಯಲ್ಲಿ ಪಾಪ ಪರವಾಗಿಲ್ಲ ಪರವಾಗಿಲ್ಲ ಅಂದ್ರೆ ಇವರಿಬ್ರು ಇದ್ದಾರಲ್ಲ ಇವರಿಬ್ರಿಗಿಂತ ಇದರಲ್ಲಿ ಡಿಯೋನ ಪಾಪನಾ ಅವಳು ಪಾಪ ಇದ್ದಾಳೆ ಪಾಪ ಓಕೆ ಆಗ್ಲಿ ಎಲ್ರು ಪಾಪ ಅಲ್ಲ ನೀವೇಂತಕ್ಕೆ ಜೋರು ಅಲ್ಲ ಸುಮ್ಮನೆ ಅಲ್ಲ ಓಕೆ ಸೊ ಇವ್ರು ನೀವು ಏನು ತಿಂಡಿ ಮಾಡ್ತೀರಾ ಅದು ಯಾವ್ದು ಇಷ್ಟ ಆಗುತ್ತೆ ಇವ್ರಿಗೆ ಅವಳಿಗೆ ದೋಸೆ ಮತ್ತೆ ಇಡ್ಲಿ ಒಂದು ದೋಸೆಯಲ್ಲಿ ನೀರು ದೋಸೆ ಅಲ್ಲ ಉದ್ದಿನ ದೋಸೆ ಓಕೆ ಓಕೆ ಬಟ್ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ನೀವು ಬೆಳಿಗ್ಗೆ 8 ಗಂಟೆ ನೀವು ಶಾಲೆಯಲ್ಲಿ ಇರಬೇಕು 8:30 ಇರಬೇಕು ಎಂತ ದೋಸೆಯಲ್ಲಿ ಯಾರು ಮಾಡೋದು ಇವರೇ ಮಾಡೋದೇ ಹೇಗೆ ನೀವೇ ಮಾಡಿ ಹೋಗುದಾ ಇಲ್ಲ ಹಸ್ಬೆಂಡ್ ಹೆಲ್ಪ್ ಮಾಡಿ ಹೌದಾ ಆಗ್ಲಿ ಹಸ್ಬೆಂಡ್ ಅವರ ನಿಮ್ಮ ತಂದೆ ಅಲ್ಲ ಓಕೆ ಎಂತ ದೋಸೆ ಎಲ್ಲ ಮಾಡ್ತಾರಂತೆ ಮಾರ್ರೆ ಹೌದಾ ಆಗ್ಬೋದು ಓಕೆ ಓಕೆ ಫ್ಯೂಚರಲ್ಲಿ ಇವರು ಟೀಚರ್ ಆಗ್ತಾರೆ ಅಂತ ಹೇಳಿದ್ರು ಆ್ಯಂಡ್ ಏನು ಟ್ಯಾಲೆಂಟ್ ಇದೆ ಮೇಡಮ್ ಇವರಲ್ಲಿ ಅವಳಿಗೆ ಸಿಂಗಿಂಗ್ ಉಂಟು ಡ್ಯಾನ್ಸಿಂಗ್ ಉಂಟು ಸಿಂಗಿಂಗ್ ಉಂಟು ಡ್ಯಾನ್ಸಿಂಗ್ ಉಂಟು ಕ್ರಾಫ್ಟ್ ಎಲ್ಲ ಮಾಡ್ತಾರೆ ಓಕೆ ಕ್ರಾಫ್ಟ್ ಎಲ್ಲ ಮಾಡ್ತಾರೆ ಸೂಪರ್ ಸೊ ಆಲ್ ದಿ ಬೆಸ್ಟ್ ನಿಮ್ಗೆ ಕೂಡ ಓಕೆ ಆ್ಯಂಡ್ ಡಿಯೋನಾ ಸ್ವಲ್ಪ ಮಾತಾಡಿ ಡಿಯೋನಾ ಕಸ್ಯಸ ಡಿಯೋನಾ ಓಕೆ ಇನ್ನೊಬ್ರ ಹೆಸರು ಹೇಗೆ ರಿಯೋನಾ ಎಷ್ಟೇ ಕ್ಲಾಸ್ ನೀವು ಫಸ್ಟ್ ಸ್ಟ್ಯಾಂಡರ್ಡಾ ಯಾವ ಸ್ಕೂಲು ಮೌಂಟ್ ರೋಸರಿಯಾ ಓಕೆ ಕೊಂಕಣಿ ಉಲಾಯ್ತಾಗಿ ಓಕೆ ಅಜ್ಜಿ ಹತ್ರ ಮೇಡಮ್ ನಮಸ್ತೆ ನೀವು ಸ್ವಲ್ಪ ಜೋರು ಅಂತ ಇವ್ರು ಹೇಳಿದ್ರು ಹೌದು ಎಂತ ವಿಷಯ ಎಂತ ಗಲಾಟೆ ಆಗಿದೆ ನಿಮಗೆ ಇಲ್ಲಲ್ಲ ಗಲಾಟೆ ಒಂದೊಂದ್ಸತಿ ಆಗುತ್ತೆ ಯಾವ ವಿಷಯಕ್ಕೆ ಆಗುದು ಮೇಡಮ್ ಹುಟ್ಟಿದ್ದು ಅವಳು ಮಂಗಳವಾರ ನಾನು ಮಂಗಳವಾರ ಓ ಮಂಗಳವಾರ ಹುಟ್ಟಿದ್ದು ಸೊ ಹಾಗೆ ಸ್ವಲ್ಪ ಗಲಾಟೆ ಯಾವ ವಿಷಯಕ್ಕೆ ಗಲಾಟೆ ಆಗುದು ಅಂದ್ರೆ ಅವಳು ಹೇಳಿದ್ದು ನನ್ಗೆ ಸ್ವಲ್ಪ ಇದಾಗ್ತದೆ ನಾನು ಬೈದ್ರ ಕೂಡಲೇ ಅವಳು ಓಡಿ ಹೋಗಿ ಎಂತ ಮಾಡ್ತಾರೆ ಬಾಗಿಲ ಹತ್ರ ನಿಂತ್ಕೊಳ್ತಾರೆ ಓಕೆ ಸೊ ನೀವು ಹೇಳಿದ್ದು ಅವರಿಗೆ ಇಷ್ಟ ಆಗಲ್ಲ ಕೆಲವೊಂದ್ಸತಿ ಓಕೆ ಸೊ ನಿಮ್ಮ ಗಲಾಟೆಯಲ್ಲಿ ಒಂದು ವಾರ ಮಾತಾಡ್ಲಿಲ್ಲ ಆ ಥರ ಏನಾದ್ರು ಆಗಿದ್ಯಾ ಇಲ್ಲ ಅಲ್ಲ ಓಕೆ ಗೊತ್ತಾಯ್ತಲ್ಲ ಪಾಪ ಗೊತ್ತು ರೋಜಿ ಮೇಡಮ್ ಪಾಪ ಓಕೆ ಆಗ್ಲಿ ನೀವು ಮಾಡಿರುವಂತ ತಿಂಡಿ ಇವರಿಗೆ ಇಷ್ಟ ಆಗಲ್ವಾ ನೀವು ಮಾಡ್ತೀರಿ ಓಕೆ ಆಗಲಿ ಸೊ ಹೀಗೆ ಇರಿ ಖುಷಿಯಲ್ಲಿರಿ ಆ್ಯಂಡ್ ಬಾಗಿಲ ಹತ್ರ ನಿಲ್ಬೇಡಿ ಆಯ್ತಾ ಮಳೆ ಅಲ್ಲ ಓಕೆ ಮೇಡಮ್ ಥ್ಯಾಂಕ್ ಯು ಪ್ರಕೃತಿ ಯಾರು ಬೈದಾರೆ ಇಲ್ಲ ಹಿಡ್ದೆ ಅಮ್ಮ ಬಕ್ಕ ಮೆಗ್ಗೆ ಬೈದಾರೆ ಓಕೆ ಅಮ್ಮನ ಬುದರ್ದದೆ ಅಶ್ವಿನಿ ನಕ್ಷತ್ರ ಸೀರಿಯಲ್ ಅತೆ ಅಮ್ಮ ಸೀರಿಯಲ್ ತುಪ್ಪೇರೆ ಜಾಸ್ತಿ ಹೂ ಸೀರಿಯಲ್ ತುಪ್ಪೇರೆ ಗಟ್ಟಿ ಬಾಜಿ ಇವಾಗ ಗಟ್ಟಿ ಮೇಳನಾ ಬಕ್ಕ ನೆಕ್ಸ್ಟ್
ರಾಧಾರಮಣ. ಓ ರಾಧಾರಾಮಣಿ. ಬಕ್ಕ ನೆಕ್ಸ್ಟ್ ರಾಧಾರಮಣ. ಓಕೆ ಓಕೆ ನೆಕ್ಸ್ಟ್ ಹೀರೋ ಸೀರಿಯಲ್ ತೂಪರ್ ಸತ್ಯವಲ್ಲ ಹೀರೋ ಒಂಜಿ ಏಳರ ಕುಲ್ವಾರ ಟಿವಿ ದೇದವರು 10 ಗಂಟೆ ಮುಟ್ಟ. ನಂದಿನಿ ಸ್ಪಾನ್ಸರ್ ಗ್ರೇಟ್. ನಂದಿನಿ ಅಡ್ವರ್ಟೈಸ್ಮೆಂಟ್ ತೊಂದೆ ಪೋರೀರೆ ಆವಡ ಇಂಚನೆ ತೊಂದುಪ್ಲೆ. ಓಕೆ ಸೊ ಅಮ್ಮಡ ಪಾತ್ರ ಇರುತ್ತೆ. ಓಕೆ ನಮಸ್ತೆ ಮೇಡಮ್. ನಮಸ್ತೆ. ಸೊ ಇನ್ನ ಪುತ್ರ ಅಶ್ವಿನಿ ಅಂತೆ ಈ ಸೀರಿಯಲ್ ತೂಪರಿಗೆ ಅಂದೆ ಲಡ್ಡದಾರ ತೂಪರತ್ತೆ ಒಂಚೂರು ಟೈಮ್ ಪಾಸ್ ಆಪುಂಡು ಅಣ್ಣ ಮೇರಿತೆ ಓ ಸೀರಿಯಲ್ ತೂಪ್ ನಂದಿನಿ ಅಡ್ವರ್ಟೈಸ್ ತೂಪಿ ನಂದಿದ್ದಾರೆ ಫೇವ್ರೇಟ್. ಓಕೆ ಓಕೆ ಅವಡ್. ಸೊ ಮೇರಿ ಇಲ್ಲ ನಿಂಚ ಮಸ್ತ್ ಸೈಲೆಂಟಾ ನಿಜದೆ ಡೌಟ್ ಹೆಂಗ್ ಕರೆಕ್ಟ್ ಹೆಂಗ್ ಡೌಟ್ ಬೈದ್ರಿ ಇಲ್ಲ ಕಿಚನ್ ಪುರ ಕೆಲವು ಪ್ಲೇಟ್ ಪುರ ದರ್ತು ಮಾಡ್ತೀನಿ ಸ್ಟೀಲ್ ಪಾತ್ರೆ ಅದೇ. ಓಕೆ ಸ್ಟೀಲ್ ಪಾತ್ರೆ ಪುರ ದರ್ತು ಮಾಡ್ತೀನಿ. ಓಕೆ ಸೊ ಮೇರೆ ಪಾಪ ಅಂತೂ ಅತ್ತೆ ಚೂರು ಜೋರು ಉಳ್ಳೇರು. ಓಕೆ ಇಲ್ಲಡೆ ಮೇರಿದ ಡಾಕ್ಟರ್ ಬೇರೆ ಹೋಯ್ತೆ ಪೆತ್ತದನ ಅದು ನಂಗೆ ಗೊತ್ತು ಜಂಕ್ ಇರ್ಕಂದರೆ ದೊಡ್ಡದು ಡಾಕ್ಟರ್ ಬರಂದೆ ಜೋಕುಲ್ನ ಡಾಕ್ಟರ್ ಇರು. ಓಹೋ ಎಲ್ಲ ಕನೆ ಎನ್ನ ಇಂಜಿನ ಕಿಂಜ ಬಾಲೆಲ್ಲ ಅದೇ ಕರೆಕ್ಟ್. ಓಕೆ ಸೊ ಮೆಕ್ಕಿನ ಟೆಂಚ್ ಪೇರು ಮೇರೆ ಮಸ್ತ್ ಕೇರಿಂಗ್ ಅಂದದೆ. ಓಕೆ ಓಕೆ ಸೊ ಪಪ್ಪ ಬಂಡ ಬಾರಿ ಪಾಪಗೆ ಇರ್ಬು ಜೋರ್ಗೆ ಅದೇ ಈ ರಡ್ಲ ಮಣ್ಣಿನ ಎಕ್ಕಡೆ ಪಾಪ ಅಂದದೆ ಅದೇ ಅಮ್ಮ ಪಾಪನ ಪಂಡ ಗೊತ್ತಿಲ್ಲ ಇತ್ತೆ ಜೋರ್ ಪಂಡ ಇದು ಕೂಡ ಇಲ್ಲ ಬರುಡತಿ ಆರೆಂಗಿ ಪಾಪ ಅನ್ಪಿನಿ ಗೊತ್ತಿನ ಹೆಂಗೆ ಅವೇ. ಸೊ ಮೇರೆಗೆ ದಾದಿ ಇಷ್ಟ ಆಪುಂಡು ತಿಂಡಿ ನೀರ್ ದೋಸೆನೆ ಅದೇ ಈ ಮರಿಯೊಳಗ್ಲಿ ನೀರ್ ದೋಸೆ ಅನ್ಪುನ. ಓಕೆ ಮರಿಯೊಳಗ್ಲಿ ನೀರ್ ದೋಸೆ ಮಲ್ತಾರೆ ನೀರ್ ಹಾಪಿಜಿ ಫುಲ್ಲು. ಓಕೆ ಆವಡ್. ಸೊ ಫ್ಯೂಚರ್ ದಾದ ಅವಡ್ ಮೇರ್ ಬರ್ಲಿ ಅಲ್ಲ ಇಷ್ಟ ಡಾಕ್ಟರ್ ಆಪೇರು ಟೀಚರ್ ಇಂಜಿನಿಯರ್ ರಿಕ್ಷಾ ಡ್ರೈವರ್ ಆಪರ ಜೊತೆ. ಓಜಸ್ವಿನಿ ನಂದಿನಿ ಸೈಡ್ ಹಿಡಿದು ಇರಗೊಂದು ಗಿಫ್ಟ್ ಉಂಟು. ಓಕೆ ಥ್ಯಾಂಕ್ ಯು ಸೋ ಮಚ್ ಇರ್ಬತ್ತಿನಕ್ಕೆ ಎಂಚಿನ ಬರೋದು ಪ್ಲೇ ಆಯ್ತಾರ ಓಕೆ ಪತೊನ್ಲಿ ಥ್ಯಾಂಕ್ ಯು. ಓಕೆ ಎಸ್ ರೋಸಾಲಿಯಾ ಇದು ಲಿಯೋನಾ ತಗೊಳ್ಳಿ ಇದು ನಿಮಗೆ ನಂದಿನಿ ಕಡೆಯಿಂದ ಒಂದು ಗಿಫ್ಟ್ ಇದೆ. ಓಕೆ ಥ್ಯಾಂಕ್ ಯು ಸೋ ಮಚ್ ನೀವು ಬಂದದಕ್ಕೆ ಸೂಪರ್ ಆಗಿ ನೀವು ಮಾತಾಡಿದ್ರಿ. ಆ್ಯಂಡ್ ಆಮ್ಲೆಟ್ ಇಷ್ಟ ಅಲ್ಲ ನಿಮಗೆ ಮತ್ತೇನು ಇಷ್ಟ? ಬ್ರೆಡ್ ಇಷ್ಟ. ಓಕೆ ಬ್ರೆಡ್ಗೆ ಆಮ್ಲೆಟ್ ಹಾಕಿ ತಿಂದ್ರೆ ಒಳ್ಳೇದಾಗ್ತದೆ. ಓಕೆ ಎಸ್ ಓಕೆ ಓಕೆ ಏನು ಪುತ್ರ ನೆನಪು ಪ್ರಕೃತಿ ಒಂದಿರಗೆ ನಂದಿನಿ ಸೈಡ್ ಒಂದು ಗಿಫ್ಟ್ ಉಂಟು. ಥ್ಯಾಂಕ್ ಯು ಸೋ ಮಚ್ ಇರ್ಬತ್ತಿನಕ್ಕೆ. ಆ್ಯಂಡ್ ಕೋರಿ ಸಾರತ್ತಿ ಮಾತೊಂದಿದ್ದೀನಿ ಅವಿತ ಬೇಯ್ದಿನಿ ಇಚ್ಚತೆ. ಓಕೆ ಬೇಪಾಲೆ ಇಲ್ಲಬಹುದು. ಓಕೆ ಬಾಯ್. ಓಕೆ ಬಾಯ್ 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 ಬಾಯ್. ಓಕೆ ಸೂಪರ್. ಆ್ಯಂಡ್ ಮಕ್ಕಳಂತೂ ಸೂಪರ್ ಆಗಿ ಮಾತಾಡಿ ಆಯಿತು. ಆ್ಯಂಡ್ ಇದೇ ರೀತಿಯಾಗಿ ಪ್ರತಿ ಭಾನುವಾರ ಬಂದೇ ಬರ್ತೀವಿ. ಆ್ಯಂಡ್ ಮಕ್ಕಳು ಮಾತಾಡೋ ನಂಗಂತೂ ಖುಷಿ ಆಗುತ್ತೆ, ನಿಮ್ಗೆ ಕೂಡ ಖುಷಿ ಆಗಿರ್ಬೋದು. ಆ್ಯಂಡ್ ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು.